ಮೇರೆಗೆ ಈ ವ್ಯವಸ್ಥೆಗೆ ಪ್ರವೃತ್ತಿ ಮತ್ತು ನಾಡಿಗೆ ಕೃಷ್ಣವರ್ಗಗಳು ಪ್ರಾರಂಭ ಆಯ್ದಂತೆ ಸಂಸ್ಥೆ ಗ್ರಾಮದ ದೇವರನ್ನ ಆರಾಧನಾ ದೇವರನ್ನ ಅನುಗ್ರಹದ್ದಾರ ಈ ಸಂಸ್ಥೆ ಕೀರ್ತಿ ನೆರವೇರುತ್ತದೆ. ಇದೀಗ ಒಂದೇ ಸಂಸ್ಥೆ ಆದ್ದರಿಂದ ಈ ಕರ್ನಾಟಕಗಳು ಈ ಸಂಸ್ಥೆ ಒಳಗೊಂಡು ಹಾಗೆ ದೇವರನ್ನ ಅನುಗ್ರಹಿಸಿಕೊಂಡು ದೇವರ पूरे आशीर्वाद देते रहो. ಉದ್ಘಾಟನೆ ಶ್ರೀಮತಿ ಭಾರತಿ ಭಟ್, ನಿರ್ದೇಶಕರು, ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಬೆಂಗಳೂರು ಇವರ ಅಮೃತ ಹಸ್ತದಿಂದ ನೆರವೇರಿದೆ. ಅದೇ ರೀತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೊಠಡಿ ಉದ್ಘಾಟನೆ ಲಯನ್ ಎ ಸುರೇಶ್ ರೈ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ಸೌಹಾರ್ದ ಸಹಕಾರ ನಿಯಮಿತ ಇವರ ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ಸೌಹಾರ್ದ ಎಂಪಿ ನೊರೊನ್ನ ವಕೀಲರು, ಮಾಜಿ ಅಧ್ಯಕ್ಷರು, ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು ತಮ್ಮನ್ನು ಕೂಡ ಅತ್ಯಂತ ಆಧಾರದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಎಂಎಸ್ ತಂತ್ರಿ ಜ್ಯೋತಿಷ್ಯರು ಕೂಡ ಹೌದು, ಗೌರವಾನ್ವಿತರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಗೌರವಾನ್ವಿತ ಶಶಿಧರ ಶೆಟ್ಟಿ ಕೆರಮ ಕಟೀಲು, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ, ನಂದಿನಿ ಪತ್ತಿನಿ ಸಹಕಾರ ಸಂಘ ನಿಯಮಿತ ಕಟೀಲು ತಮ್ಮನ್ನು ಕೂಡ ಅತ್ಯಂತ ಆಧಾರದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಯುತ ವೆಂಕಟೇಶ್ ಕುಂಪಲ, ಮಾಜಿ ಸೈನಿಕರು ಕೂಡ ಹೌದು, ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಡಾಕ್ಟರ್ ಆಶಲತಾ ಎಸ್ ಸುವರ್ಣ ಎನ್, ಪ್ರಾಂಶುಪಾಲರು, ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು ಮಂಗಳೂರು ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಜಯಶ್ರೀ, ದೈಹಿಕ ಶಿಕ್ಷಣ ಹಾಗೂ ಯೋಗ ಶಿಕ್ಷಕಿ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಯುತ ಅಬ್ದುಲ್ ಖಾದರ್ ಕೆ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಯುತ ಬಾಲಕೃಷ್ಣ ಎಚ್ ಎನ್, ಠಾಣಾಧಿಕಾರಿ, ಉಳ್ಳಾಲ ಪೊಲೀಸ್ ಸ್ಟೇಷನ್ ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಯುತ ಪ್ರಕಾಶ್ ಕುಂಪಲ, ಯುವ ಉದ್ಯಮಿಗಳು ಕೂಡ ಹೌದು, ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಟಿ ಕನಿಷ್ ಭಟ್ ತಲಪಾಡಿ, ಪ್ರಧಾನ ಅರ್ಚಕರು, ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ ದೇವಿಪುರ ತಲಪಾಡಿ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಭಾರತಿ ಭಟ್, ನಿರ್ದೇಶಕರು, ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಬೆಂಗಳೂರು ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಲಯನ್ ಎ ಸುರೇಶ್ ರೈ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ಸೌಹಾರ್ದ ಸಹಕಾರಿ ನಿಯಮಿತ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಯುತ ಭಾಸ್ಕರ ದೇವಸ್ಯ, ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ಸೌಹಾರ್ದ ಸಹಕಾರಿ ನಿಯಮಿತ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಯುತ ಗುರುಪ್ರಸಾದ್ ಭಂಗೇರ, ಮೈಸೂರು ಪ್ರಾಂತೀಯ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಬೆಂಗಳೂರು ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಯುತ ವಿಜಯ ಬಿಎಸ್, ಅಭಿವೃದ್ಧಿ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಬೆಂಗಳೂರು ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜಗದೊಡೆಯ ಜಗದೀಶ್ವರ, ಈ ಮಣ್ಣಿನ ಒಡೆಯಾದಂತಹ ಕದ್ರಿಯ ಮಂಜುನಾಥ ದೇವನನ್ನು ಮನಸಾರೆ ಸ್ಮರಣೆಯನ್ನು ಮಾಡುತ್ತಾ ಈ ಮಣ್ಣಿನ ಕಂಪನ್ನು ಅರಿತು ತಂಪಾಗಿ ನೆಲೆ ನಿಂತಿಹ ಎಲ್ಲ ದೇವರುಗಳನ್ನು ಜ್ಞಾಪಿಸುತ್ತಾ ಸಿರಿದಿಂದ ಎಲ್ಲ ಹಿರಿಯರ ಆಶೀರ್ವಾದ ಅನುಗ್ರಹವನ್ನು ಕೇಳುತ್ತಾ ಇಂದಿನ ಈ ಅದ್ಭುತ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಖಂಡಿತವಾಗಿಯೂ ಕೂಡ ಜಯ ಭಾರತ ಎನ್ನುವಂತಹ ಒಂದು ನಾಮಧಾರಣೆಯನ್ನು ಮಾಡಿ ಲೋಕಾರ್ಪಣೆಗೊಂಡಂತಹ ಈ ಸಂಸ್ಥೆಗೆ ಎಲ್ಲರೂ ಕೂಡ ಜೋರಾದ ಕೈ ಚಪ್ಪಳೆಯಿಂದ ಒಂದೇ ಮಾತಿನಲ್ಲಿ ನಾವೆಲ್ಲರೂ ಒಂದೇ ಎನ್ನುವಂತಹ ಮಾತಿನೊಂದಿಗೆ ಅವರಿಗೆ ಶುಭವನ್ನು ಹಾರೈಸೋಣ. ಅದೇ ರೀತಿ ಬಯಲು ಆಲಯದೊಳಗೋ ಆಲಯ ಬಯಲೊಳಗೋ ಬಯಲು ಆಲಯ ಎರಡು, ನಯನದೊಳಗೋ ನಯನ ಬುದ್ಧಿಯೊಳಗೋ ನಯನ ಬುದ್ಧಿ ಎರಡು, ಹರಿ ನಿನ್ನೊಳಗೋ. ಖಂಡಿತವಾಗಿಯೂ ಕೂಡ ಇಂದಿನ ಈ ಕಾರ್ಯಕ್ರಮ ಅದ್ಭುತವಾಗಿ ಸಾಂಗವಾಗಿ ನೆರವೇರಬೇಕಾದರೆ ಹರಿನಾಮ ಸ್ಮರಣೆ ಅತ್ಯಗತ್ಯ. ಮುಖೇನ ದೇವರ ಸ್ತುತಿಯನ್ನು ಪಠಿಸಬೇಕಾಗಿ ನಾನು ಭಿನ್ನವಿಸಿಕೊಳ್ತಾ
ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಸುಲೋಚನೆ ಇವರಲ್ಲಿ ದಯವಿಟ್ಟು ತಾವುಗಳು ವೇದಿಕೆಗೆ ಬಂದು ಒಂದು ದೇವರ ಸ್ತುತಿಯನ್ನು ಪಠಿಸಬೇಕಾಗಿ ವಿನಮ್ರ ಮನವಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತುಕೊಂಡು ಗಾನ ಸುದೆಯಲ್ಲಿ ನಾವೆಲ್ಲರೂ ಕೂಡ ಕಿವಿಯಾಗೋಣ. ಶ್ರೀಮತಿ ಸುಲೋಚನೆ ಇವರಿಗೆ ಅತ್ಯಂತ ಗೌರವದ ಆಹ್ವಾನ. ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಮಧುರು ಗಣಪತಿ ಶರಾವು ಗಣಪತಿ ಕುಂಬಾಶಿ ಗಣಪತಿ ಶರಣು. ಅಟಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಮಧುರು ಗಣಪತಿ ಶರಾವು ಗಣಪತಿ ಕುಂಬಾಶಿ ಗಣಪತಿ ಶರಣು. ಅಟಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಓ ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ. ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ. ನೀನಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವರಿಲ್ಲವೋ. ನೀನಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವರಿಲ್ಲವೋ. ಮಧುರು ಗಣಪತಿ ಶರಾವು ಗಣಪತಿ ಕುಂಬಾಶಿ ಗಣಪತಿ ಶರಣು. ಅಟಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಉಳ್ಳವರು ದೇವಾಲಯವನ್ನೇ ಕಟ್ಟುವರು, ನಾನೇನು ಮಾಡಲಯ್ಯ ನಾ ಬಡವನಯ್ಯ. ನಾವೇನು ದೇವನನ್ನು ಒಲಿಸಿಕೊಳ್ಳಲು ದೇವಸ್ಥಾನವನ್ನೇ ಕಟ್ಟಬೇಕಂತ ಇಲ್ಲ. ಭಕ್ತಿಯಿಂದ ಸ್ವಾಮಿ ಎಂದ ತಕ್ಷಣ ದೇವನು ಒಲಿದು ಬರುತ್ತಾನೆ ಎನ್ನುವಂತಹ ನಾಣ್ಣುಡಿಗೆ ಪೂರಕವಾಗಿ ಭಕ್ತಿಯ ಸುದೆಯನ್ನು ಅರ್ಪಿಸಿದಂತಹ ಗೌರವಾನ್ವಿತ ಶ್ರೀಮತಿ ಸುಲೋಚನೆ ಇವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮನೆಯವರ ಕರೆಯನ್ನು ಆಲಿಸಿ ಮನೆದಂಗಳಕ್ಕೆ ಬಂದಂತಹ ಎಲ್ಲ ಅತಿಥಿ ಮಿತ್ರರನ್ನು ಮನೆಯ ಭಾಗ್ಯ ದೇವತೆಗಳೆಂದು ಭಾವಿಸುವವರು ಈ ಮಣ್ಣಿನವರು. ಅದೇ ಪ್ರಕಾರ ಋತುಗಳ ರಾಜ ವಸಂತನಿಗೆ ಕೋಗಿಲೆಯ ಇಂಪಾದ ಧ್ವನಿಯ ಸ್ವಾಗತವಂತೆ, ನಿತ್ಯ ಉದಿಸುವ ಸೂರ್ಯದೇವನಿಗೆ ಹಕ್ಕಿಗಳ ಚಿಲಿಪಿಲಿ ಇಂಚರವೇ ಸ್ವಾಗತವಂತೆ, ತಾಯಿಯ ಅಮೃತಲ್ಯದ ಮಾತೃವಾತ್ಸಲ್ಯದ ಪ್ರೀತಿಗೆ ಮಗುವಿನ ಕಿಲಕಿಲ ನಗುವೆ ಸ್ವಾಗತವಂತೆ, ನಿತ್ಯ ಹಾಲುಣಿಸುವ ಗೋಮಾತೆಗೆ ಮುದ್ದು ಕರುವಿನ ಅಂಬಾಧ್ವನಿಯ ಸ್ವಾಗತವಂತೆ. ಹಾಗಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯಮಾನ್ಯ ದಿಗ್ಗಜರನ್ನು ದೇವರೆಂದು ಭಾವಿಸಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವರೇ ಗೌರವಾನ್ವಿತ ಶ್ರೀಮತಿ ಜಯಲಕ್ಷ್ಮಿ ಎಎಸ್ ತಮ್ಮನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸ್ವಾಗತ ಭಾಷಣಕ್ಕಾಗಿ ನಾವೆಲ್ಲರೂ ಕೂಡ ಕಿವಿಯಾಗೋಣ. ಗೌರವಾನ್ವಿತ ಜಯಲಕ್ಷ್ಮಿ ಎಎಸ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೂಡ ಹೌದು. ತಮ್ಮನ್ನು ಅತ್ಯಂತ ಆದರದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮಂಗಳೂರಿನ ಖ್ಯಾತ ಹಿರಿಯ ಯಶಸ್ವಿ ವಕೀಲರಾದ ಶ್ರೀಯುತ ಎಂಪಿ ನೊರನವರು ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ನೋಟರಿ ಮತ್ತು ದಕ್ಷಿಣ ಕನ್ನಡ ಕ್ರೈಸ್ತ ವಿವಾಹ ನೋಂದಣಿ ಅಧಿಕಾರಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು MCC ಬ್ಯಾಂಕಿನ ಚರಿತ್ರೆಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅಧ್ಯಕ್ಷರಾಗಿ ಚುನಾಯಿತರಾಗಿ ಬ್ಯಾಂಕನ್ನು ಅಭಿವೃದ್ಧಿ ಪಥದಲ್ಲಿ ನಡೆಸಿ ಶೇರ್ ಹೋಲ್ಡರಿಗೆ ಗರಿಷ್ಠ 22% ಡಿವಿಡೆಂಟನ್ನು ನೀಡಿದ್ದರು. ವಿದ್ಯಾರ್ಥಿಯಾಗಿದ್ದಾಗ ಟೈಪ್ ರೈಟಿಂಗಲ್ಲಿ ಪ್ರಥಮ ರ್ಯಾಂಕ್, BA LLBಯಲ್ಲಿಯೂ ಉನ್ನತ ರ್ಯಾಂಕ್ ಪಡೆದಿದ್ದು ಮಂಗಳೂರು ವಿಶ್ವವಿದ್ಯಾನಿಲಯ ಸಿಂಡಿಕೇಟ್ ಸದಸ್ಯರಾಗಿ ತದನಂತರ 3 ವರ್ಷ ಮಂಗಳೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾಗಿ SDM ಲಾ ಕಾಲೇಜಿನ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೂ ನಾನು ಪ್ರೀತಿಪೂರ್ವಕವಾಗಿ ನಮ್ಮ ಸಹಕಾರಿಯ ಪರವಾಗಿ ಸ್ವಾಗತ ಬಯಸುತ್ತೇನೆ. ಗೌರವಾನ್ವಿತರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ನೋಬರ್ಟ್ ಡಿಸೋಸ ತಾವುಗಳು ವೇದಿಕೆಗೆ ಬಂದು ವೇದಿಕೆದ ಗೌರವವನ್ನು ಅರ್ಪಿಸಬೇಕಾಗಿ ವಿನ್ನವಿಸಿಕೊಳ್ತಾ ಇದ್ದೇನೆ.
ರೀತಿ ನಮ್ಮ ಇಂದಿನ ಸಹಕಾರಿ ಸಂಘದ ಆಡಳಿತ ಕಚೇರಿ ದೀಪ ಬೆಳಗಿಸುವ ಮೂಲಕ ನಮ್ಮೆಲ್ಲರನ್ನು ಆರೈಸಿದ ಶ್ರೀ ಗಣೇಶ್ ಭಟ್ ತಲಪಾಡಿ ಪ್ರಧಾನ ಅರ್ಚಕರು, ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಇವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಗೌರವಾನ್ವಿತರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಸಂದೇಶ್ ದೀಖಯ್ಯ ಪೂಜಾರಿ ತಾವುಗಳು ವೇದಿಕೆಗೆ ಬಂದು ವೇದಿಕೆಯ ಗೌರವವನ್ನು ಅರ್ಪಿಸಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಸಂದೇಶ್ ದೀಖಯ್ಯ ಪೂಜಾರಿ ಸಂಸ್ಥೆಯ ನಿರ್ದೇಶಕರು ಕೂಡ ಹೌದು. ಗೌರವಾನ್ವಿತರಿಗೆ ದಯವಿಟ್ಟು ಎಲ್ಲರೂ ಕೂಡ ಜೋರಾದ ಕೈಚಪ್ಪಳೆಯಿಂದ ನಮ್ಮ ಅತಿಥಿಗಳನ್ನು ದೇವರೆಂದು ಭಾವಿಸಿ ವೇದಿಕೆಯ ಗೌರವವನ್ನು ಅರ್ಪಿಸುವಂತಹ ಅಮೃತ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಅತಿಥಿ ದೇವೋಭವ ಎನ್ನುವಂತಹ ಒಂದು ಆಚಾರದೊಂದಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ದಯವಿಟ್ಟು ಜೋರಾದ ಕೈಚಪ್ಪಳೆಯಿಂದ ನಮ್ಮ ಬಂದಂಥ ಅತಿಥಿಗಳನ್ನು ದೇವರೆಂದು ಭಾವಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಸಹಕಾರ ಸಂಘದ ಭದ್ರತಾ ಕೋಶದ ಉದ್ಘಾಟನೆ ಮಾಡಿದಂತಹ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಸಂಘ ನಿಯಮಿತ ಬೆಂಗಳೂರು ಇದರ ನಿರ್ದೇಶಕರು ಶ್ರೀಮತಿ ಭಾರತಿ ಭಟ್ ಇವರಿಗೂ ನಮ್ಮ ಸಂಘದ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ಡಾಕ್ಟರ್ ಭಾರತಿ ಆರ್ ತಾವುಗಳು ವೇದಿಕೆಗೆ ಬಂದು ವೇದಿಕೆಯ ಗೌರವವನ್ನು ಅರ್ಪಿಸಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ನಿರ್ದೇಶಕರು ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಬೆಂಗಳೂರು, ಗೌರವಾನ್ವಿತ ಭಾರತಿ ಭಟ್ ತಮಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಮ್ಮ ಸಹಕಾರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೊಠಡಿಯನ್ನು ಉದ್ಘಾಟನೆ ನೆರವೇರಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮಂಗಳೂರು ಹಾಗೂ ಒಡಿಯೂರು ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯ ಅಧ್ಯಕ್ಷರು ಆದಂತಹ ಶ್ರೀ ಲಯನ್ ಎ ಸುರೇಶ್ ರೈ ಅವರಿಗೂ ನಮ್ಮ ಪ್ರೀತಿಪೂರ್ವಕ ಆದರದ ಸ್ವಾಗತ ಬಯಸುತ್ತೇನೆ. ಶ್ರೀಯುತ ಆದರ್ಶ KN ತಾವುಗಳು ವೇದಿಕೆಗೆ ಬಂದು ವೇದಿಕೆಯ ಗೌರವವನ್ನು ಅರ್ಪಿಸಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಆದರ್ಶ KN ನಿರ್ದೇಶಕರು ಶ್ರೀಯುತ ಆದರ್ಶ KN. ನಮ್ಮ ಸಹಕಾರಿಯ ಗಣಕಯಂತ್ರ ಉದ್ಘಾಟನೆಯನ್ನು ನೆರವೇರಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ಸಹಕಾರಿ ನಿಯಮಿತ ಇದರ ನಿರ್ದೇಶಕರು ಹಾಗೂ ಮಾತೃಭೂಮಿ ಸೌಹಾರ್ದ ಸಹಕಾರಿ ನಿಯಮಿತ ಕೈಕಂಬ ಇದರ ಅಧ್ಯಕ್ಷರು ಆದ ಶ್ರೀ ಭಾಸ್ಕರ ದೇವಸ್ಯವರು ಇವರಿಗೂ ನಮ್ಮ ಸಂಘದ ಪರವಾಗಿ ಆರ್ಥಿಕ ಸ್ವಾಗತ ಬಯಸುತ್ತೇನೆ. ಶ್ರೀಮತಿ ವಿಜಯಲಕ್ಷ್ಮಿ ತಾವುಗಳು ವೇದಿಕೆಗೆ ಬಂದು ವೇದಿಕೆಯ ಗೌರವವನ್ನು ಅರ್ಪಿಸಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ವಿಜಯಲಕ್ಷ್ಮಿ. ನಮ್ಮ ಸಹಕಾರಿ ಸಂಘದ ನಗದು ಕೌಂಟರನ್ನು ಉದ್ಘಾಟಿಸಿದ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇದರ ಮೈಸೂರು ಪ್ರಾಂತೀಯ ಅಧಿಕಾರಿಯಾಗಿರುವ ಶ್ರೀ ಗುರುಪ್ರಸಾದ್ ಭಂಗೇರ ಇವರಿಗೂ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಮತಿ ಚಂದ್ರಿಕಾ ರೈ ತಾವುಗಳು ವೇದಿಕೆಗೆ ಬಂದು ವೇದಿಕೆಯ ಗೌರವವನ್ನು ಅರ್ಪಿಸಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಚಂದ್ರಿಕಾ ರೈ. ಮೈಸೂರು ಪ್ರಾಂತೀಯ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಬೆಂಗಳೂರು, ಸಜ್ಜನ ಬಂಧು ಕೂಡ ಹೌದು. ಗೌರವಾನ್ವಿತ ಗುರುಪ್ರಸಾದ್ ಬಂಗೇರ ಸರ್ ತಮಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸಂಘದ ಲಾಂಛನ ಮತ್ತು ನಾಮಫಲಕ ಅನಾವರಣ ಮಾಡಿದ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಹಾಗೂ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಸೌಹಾರ್ದ ಅಧಿಕಾರಿಯಾದ ಶ್ರೀ ವಿಜಯ BS ಇವರನ್ನು ನಮ್ಮ ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತ ನೋಬರ್ಟ್ ಡಿಸೋಜ ತಾವುಗಳು ವೇದಿಕೆಗೆ ಬರಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ನೋಬರ್ಟ್ ಡಿಸೋಜ.
ಖ್ಯಾತ ಜ್ಯೋತಿಷ್ಯರಾದ ಶ್ರೀಯುತ MS ತಂತ್ರಿಯವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವತ್ತು ಅವರು ಆಶೀರ್ವಚನ ನೀಡಲಿದ್ದಾರೆ. ಇವರನ್ನು ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತ ರೂಪೇಶ್ ಜಯದೇವಿ ಸೊಸೈಟಿ ತಾವುಗಳು ವೇದಿಕೆಗೆ ಬಂದು ವೇದಿಕೆ ಗೌರವವನ್ನು ಅರ್ಪಿಸಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ರೂಪೇಶ್ ಅವರು. ಹಿರಿಯರು, ಮಾರ್ಗದರ್ಶಿಗಳು, ಗೌರವಾನ್ವಿತರಿಗೆ ಸ್ವಾಗತವನ್ನು ಬಯಸುವಂತಹ ಹೊತ್ತಾಗಿದೆ. ಪ್ರೀತಿಯ ಹಿರಿಯರಿಗೆ ಸ್ವಾಗತ, ಸುಸ್ವಾಗತ. ಸಹಕಾರಿಯ ಶಲ್ಯ ಅದೇ ರೀತಿ ಸ್ಮರಣಿಕೆಯನ್ನು ಇತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನೋರ್ವ ಗೌರವ ಉಪಸ್ಥಿತಿ ನಮ್ಮ ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಸ್ಥಾಪನೆಗೆ ಕಾರಣಕರ್ತರಾಗಿರುವ ಅದೇ ರೀತಿ ನಂದಿನ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕಟೀಲು ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀಯುತ ಶಶಿಧರ್ ಕೆರಮ ಕಟೀಲು ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಶ್ರೀಯುತ ಸಂದೇಶ್ ದಿಖಯ್ಯ ಪೂಜಾರಿ ತಾವುಗಳು ವೇದಿಕೆಗೆ ಬಂದು ವೇದಿಕೆಯ ಸಭಾ ಗೌರವವನ್ನು ಅರ್ಪಿಸಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಸಂದೇಶ್ ದಿಖಯ್ಯ ಪೂಜಾರಿ. ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷೆಯನ್ನು ವಹಿಸಿದ ನಮ್ಮ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ವಿಕ್ರಮ್ ಬಂಗೇರ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಬಯಸುತ್ತೇನೆ. ಶ್ರೀಮತಿ ವಿಜಯಲಕ್ಷ್ಮಿ ತಾವುಗಳು ವೇದಿಕೆಗೆ ಬಂದು ಸಭಾ ಗೌರವವನ್ನು ಅರ್ಪಿಸಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ವಿಜಯಲಕ್ಷ್ಮಿ. ಸದ್ರಿ ಸಹಕಾರಿ ಸಂಘದ ಅಧ್ಯಕ್ಷರು ಕೂಡ ಹೌದು. ಅದ್ಭುತ ಛಾಯಾಗ್ರಾಹಕರು ಶ್ರೀಯುತ ವಿಕ್ರಮ್ ಬಂಗೇರ. ಕಿರಿ ವಯಸ್ಸಿನಲ್ಲಿ ಅತ್ಯಂತ ಉನ್ನತ ಹುದ್ದೆಯೊಂದಿಗೆ ಸ್ವಾಗತಿಸುವಂತಹ ಹೊತ್ತಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಶ್ರೀ ವೆಂಕಟೇಶ್ ಗುಂಪಲ ಮಾಜಿ ಸೈನಿಕರು ಇವರನ್ನು ಕೂಡ ನಾನು ಆರ್ಥಿಕವಾಗಿ ಸ್ವಾಗತ ಬಯಸುತ್ತೇನೆ. ಶ್ರೀಮತಿ ಚಂದ್ರಿಕಾ ರೈ ತಾವುಗಳು ವೇದಿಕೆಗೆ ಬಂದು ವೇದಿಕೆಯ ಗೌರವವನ್ನು ಅರ್ಪಿಸಬೇಕು. ಶ್ರೀಮತಿ ಚಂದ್ರಿಕಾ ರೈ. ಇನ್ನೋರ್ವ ಅತಿಥಿ ಪ್ರಾಂಶುಪಾಲರು ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜ್ ಮಂಗಳೂರು ಡಾಕ್ಟರ್ ಆಶಲತಾ S ಸುವರ್ಣ ಇವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಬಯಸುತ್ತೇನೆ. ಡಾಕ್ಟರ್ ಭಾರತಿ R ತಾವುಗಳು ವೇದಿಕೆಗೆ ಬಂದು ವೇದಿಕೆಯ ಗೌರವವನ್ನು ಅರ್ಪಿಸಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಡಾಕ್ಟರ್ ಭಾರತಿ R. ಪ್ರಾಂಶುಪಾಲರು ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು ಮಂಗಳೂರು. ಹಿರಿಯರಿಗೆ ಸ್ವಾಗತ, ಸುಸ್ವಾಗತ. ಶ್ರೀಯುತ ಪ್ರಕಾಶ್ ಕುಂಪಲ ಯುವ ಉದ್ಯಮಿಗಳು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ತಾವುಗಳು ವೇದಿಕೆಗೆ ಬರಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ಯುವ ಉದ್ಯಮಿ ಶ್ರೀಯುತ ಪ್ರಕಾಶ್ ಕುಂಪಲ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಇವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ಶ್ರೀಯುತ ಆದರ್ಶ KN ತಾವುಗಳು ವೇದಿಕೆಗೆ ಬಂದು ಸಭಾ ಗೌರವವನ್ನು ಅರ್ಪಿಸಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಆದರ್ಶ KN. ಕಾರ್ಯಕ್ರಮಕ್ಕೆ
ಕಾರ್ಯಕ್ರಮಕ್ಕೆ ಬಂದಿರುವ ನಮ್ಮ ಸಹಕಾರ ಸಂಘದ ಸರ್ವ ನಿರ್ದೇಶಕರಿಗೂ, ಶಾಖಾ ಉಸ್ತುವಾರಿ ಸಮಿತಿಯವರಿಗೂ ಮತ್ತು ಸರ್ವ ಸದಸ್ಯರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ಹಾಗೂ ಮಾಧ್ಯಮ ಪ್ರತಿನಿಧಿಯವರಿಗೂ, ನಮ್ಮ ಸಹಕಾರ ಸಂಘದ ಹಿತೈಷಿಯವರಿಗೂ, ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಮ್ಮ ಸಂಘದ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ಸ್ವಾಗತವನ್ನು ಮತ್ತೊಮ್ಮೆ ಬಯಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಖಂಡಿತವಾಗಿಯೂ ಕೂಡ ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ನಿಮಿತ್ತ ಇದರ ಅಧಿಕೃತ ಉದ್ಘಾಟನಾ ಕಾರ್ಯಕ್ರಮ ಹೇಗಪ್ಪ ಅಂತ ಹೇಳಿದ್ರೆ ದೀಪ ಪ್ರಜ್ವಲನ ಮುಖೇನ ಖಂಡಿತವಾಗಿಯೂ ಕೂಡ ಆಧುನಿಕ ಜಗತ್ತಿನಲ್ಲಿ ಅದೆಷ್ಟು ಪ್ರಕಾಶಮಾನವಾದಂತಹ ಒಂದು ಬೆಳಕು ಇದ್ರೂ ಕೂಡ ದೀಪದ ಬೆಳಕಿಗೆ ಮತ್ತೊಂದು ಸರಿಸಾಟಿಯಾಗಿ ಇನ್ನೊಂದು ಬೆಳಕಿಲ್ಲ ಅಂತಹ ಕವಿವಾಣಿಗೆ ಶರಣಾಗುತ್ತಾ ಬಂದಂತಹ ಎಲ್ಲ ಗಣ್ಯಮಾನ್ಯ ದಿಗ್ಗಜರು ಮಧುವನಿಗಿತ್ತಿಯಂತೆ ಶೋಭಿಸುತ್ತಿರುವಂತಹ ದೀಪಸ್ತಂಭದ ಕಡೆಗೆ ಅತ್ಯಂತ ಗೌರವದ ಹೆಜ್ಜೆಯನ್ನು ಹಾಕಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಸಂಪತ್ತಿನ ಸಂಕೇತ ಶ್ರೀ MP ನೊರೋನ್ನ ವಕೀಲರು, ಮಾಜಿ ಅಧ್ಯಕ್ಷರು ಕೂಡ ಹೌದು, MCC ಬ್ಯಾಂಕ್ ಲಿಮಿಟೆಡ್ ಮಂಗಳೂರು. ತಮ್ಮ ಶುದ್ಧ ಹಸ್ತದಿಂದ ದೀಪ ಪ್ರಜ್ವಲನ ಕಾರ್ಯಕ್ರಮ ನೆರವೇರ್ತಾ ಇದೆ. ಭಾಸ್ಕರ ದೇವನು ಮೂಡಣದ ದಿಕ್ಕಿನಲ್ಲಿ ಪಡುವಣ ಉದಯಿಸಿ ಪಡುವಣ ದಿಕ್ಕಿನಲ್ಲಿ ಅಸ್ತಂಗತ ಆಗುವಂತಹ ಹೊತ್ತಿಗೆ ಲೋಕದೆಲ್ಲೆಡೆ ಕತ್ತಲೆ ಆವರಿಸಿದಂತೆ ಆಗ ಇಡೀ ಲೋಕದೆಲ್ಲೆಡೆಯ ಜನ ಒಂಥರ ಭಯದ ವಾತಾವರಣದಲ್ಲಿ ಇರ್ತಾರಂತೆ. ಆಗ ಹನತೆಯ ಬೆಳಕೊಂದು ಎದ್ದು ನಿಂತು ಹೇಳಿತಂತೆ, ನೀವು ಯಾರೂ ಭಯಪಡಬೇಡಿ, ನಾನು ನಿಮಗೆ ಬೆಳಕನ್ನು ನೀಡುವೆ ಎನ್ನುವಂತಹ ನಾಣ್ಣುಡಿಗೆ ಪೂರಕವಾಗಿ ದೀಪ ಎಂದರೆ ಅದು ಪ್ರಕಾಶಮಾನವಾದ ಬೆಳಕು ಕೂಡ ಹೌದು, ಅದೇ ರೀತಿ ನಮ್ಮ ಸಂಸ್ಕಾರವೂ ಕೂಡ ಹೌದು, ಸಂಸ್ಕೃತಿಯೂ ಕೂಡ ಹೌದು. ಅಂತಹ ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಏಳಿಗೆಯ ಬೆಳಕು ಕೂಡ ಹೌದು. ದಯವಿಟ್ಟು ಬಂದಂತ ಎಲ್ಲ ಗ್ರಾಹಕ ಮಿತ್ರರು ದಯವಿಟ್ಟು ಜೋರಾದ ಕೈಚಪ್ಪಳೆಯಿಂದ ಇಂದಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಕರತಾಳದ ಮುಖೇನ ಪಾಲ್ಗೊಳ್ಳೋಣ. ದಯವಿಟ್ಟು ನಮಕ್ ನೀಟಿ ಕೈಕ್ ಎಕ್ಕಂದಿನ ತಿಕ್ಕಂದಿನ ಸುರ್ಕಂದಿನ ಬಾಡಂದಿನ ಬದುಲಂದಿನ ಮಾಜಂದಿನ ಪಾತೇರ್ನಾಥ್ ನಾಲೈ ಬಚ್ಚಂದಿನ ಕೇಂಡಿನಾಥ್ ಕೆಬಿತೋರಂದಿನ ಆಜಂದಿ ಮಾಜಂದಿ ದೇವೇರೇನು ನಮ್ಮ ದೀಪಡುತ್ತು ಅಡಿಗೆ ಚಿತ್ತಿನ ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ನೆತ್ತ ಉದೀಪನದ ಪೊರ್ಲುಡು ನಮ್ಮ ಮಾತತ್ತು ಒಂದುಲ್ಲ ಸರ್ವ ಧರ್ಮದ ದೇವೇರ್ನಕಲ್ನ ಸದಾನುಗ್ರಹ ಈ ಬಾಗಡು ನೆಲೆಯಾವಡು ಪನ್ಪುನಂಚಿನ ವಿಚಾರದ ಒಟ್ಟಿಗೆ ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ನೆಕ್ ಜಯ ಆವಡು ಪನ್ಪುನಂಚಿನ ಶುಭ ಆವಡು ಪನ್ಪುನಂಚಿನ ಮಂಗಳ ಆವಡು ಪನ್ಪುನಂಚಿನ ಉದೀಪನದ ಪೊರ್ಲುಗೆ ನಮ್ಮ ಮಾತು ಸಾಕ್ಷ್ಯ ಒಂದಿಲ್ಲ. ಉಪಸ್ಥಿತಿ ಇದ್ದಂಥ ಎಲ್ಲರಿಗೂ ಕೂಡ ವಂದನೆಯನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಗೌರವಾನ್ವಿತ ಶ್ರೀ MP ನೊರೋನ್ನ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಕೂಡ ಹೌದು, MCC ಬ್ಯಾಂಕ್ ಲಿಮಿಟೆಡ್ ಮಂಗಳೂರು ವಕೀಲರು ಕೂಡ ಹೌದು, ತಮ್ಮನ್ನು ನಾನು ಅತ್ಯಂತ ಗೌರವದಿಂದ ಮಾತಿನ ಕಟ್ಟೆಗೆ ಆಹ್ವಾನಿಸ್ತಾ ಇದ್ದೇನೆ. ಎರಡು ಹಿತನುಡಿಗಳನ್ನು ಆಡಬೇಕಾಗಿ ಅತ್ಯಂತ ಗೌರವದ ಮನವಿಯನ್ನು ಮಾಡ್ತಾ ಇದ್ದೇನೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಶ್ರೀಮತಿ ಜಯಲಕ್ಷ್ಮಿ ಅವರೇ, ನೆರೆದಿದ್ದಂಥ ನನ್ನ ಸಹೋದರ ಸಹೋದರಿಯರೇ, ಈ ದಿನ ತೊಕ್ಕೊಟ್ಟಿನಲ್ಲಿ ಒಂದು ಚಾರಿತ್ರಿಕ ದಿನ. ಯಾಕೆಂತ ಹೇಳಿದರೆ ಈ ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ಈ ದಿನ ಇಲ್ಲಿ ಉದ್ಘಾಟನೆಗೊಂಡಿದೆ. ಈ ಸಮಯದಲ್ಲಿ ಈ ಸಂಘದ ಅಧ್ಯಕ್ಷರಾದಂತಹ ಶ್ರೀ ವಿಕ್ರಮ್ ಬಂಗೇರ, ಎಲ್ಲ ನಿರ್ದೇಶಕರವರಿಗೆ, ಅದೇ ರೀತಿ ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ ಶ್ರೀಮತಿ ಜಯಲಕ್ಷ್ಮಿ ಅವರಿಗೆ. ಯಾಕೆಂತ ಹೇಳಿದರೆ ಇಂಥ ಒಂದು ಸೌಹಾರ್ದ ಸಂಘವನ್ನು ಅಸ್ತಿತ್ವಕ್ಕೆ ತರಲು ಅವರು ಮೂಲ ಕಾರಣಕರ್ತರಾಗಿದ್ದಾರೆ. ಅವರ ಹೆಸರೇ ಜಯ ಲಕ್ಷ್ಮಿ. ಲಕ್ಷ್ಮಿ ಅಂತ ಹೇಳಿದರೆ ಹಣ, ಜಯ ಅಂದರೆ ಯಶಸ್ಸು. ಎಲ್ಲಿಯ ತಂದೆ ತಾಯಿಗೆ ಮೊದಲೇ ಗೊತ್ತಿತ್ತು ಹುಟ್ಟುವಾಗ ಇದು ಮಗು ಮುಂದಿನ ದಿನದಲ್ಲಿ ಹಣದ ವ್ಯವಹಾರ ಮಾಡ್ತಾರೆ, ಇವರು ಜಯವನ್ನು ಸಾಧಿಸ್ತಾರೆ ಅಂತ ಗೊತ್ತಿದ್ದೇ ಅವರಿಗೆ ಚಂದವಾದ ಹೆಸರನ್ನಿಟ್ಟರು ಜಯ ಲಕ್ಷ್ಮಿ. ಯಾಕೆಂದರೆ ಲಕ್ಷ್ಮಿ ಅಂತ ಹೇಳಿದರೆ ದುಡ್ಡು, ಜಯ ಅಂದರೆ ಯಶಸ್ಸು, ಎರಡನ್ನು ಒಟ್ಟಿಗೆ ಸೇರಿಸಿ ಅವರಿಗೆ ಹೆಸರನ್ನು ಇಟ್ಟಿದ್ದಾರೆ. ಒಮ್ಮೆ ಟೀಚರ್
ಅವನಿಗೆ ಪಾಪ ಒಂದು ವಿದ್ಯಾರ್ಥಿಗೆ ಎಷ್ಟು ಕಲಿಸಿದ್ರೂ ಅವನಿಗೆ ತಲೆಗೆ ಹೋಗ್ತಿರಲಿಲ್ಲ, ಅವ ಫೇಲ್ ಆಗ್ತಿದ್ದ ಪಾಪ. ಅದಕ್ಕೆ ಟೀಚರ್ ಎಲ್ಲ ವಿದ್ಯಾರ್ಥಿಗಳ ಎದುರು ಇವನಿಗೆ ಎಷ್ಟು ಕಲಿಸಿದ್ರು ಅರ್ಥ ಆಗೋಲ್ಲ ಅಂತ ಹೇಳಿ ಒಂದು ಚುಟುಕನ್ನು ಹೇಳಿಬಿಟ್ರು. ಅವರು ಹೇಳಿದರು, ಬೆಂಕಿ ಇಲ್ಲದ ಒಲೆ, ಮೀನಿಲ್ಲದ ಬಲೆ, ಖಾಲಿರುವ ನಿನ್ನ ತಲೆ, ಇದ್ದರೆಷ್ಟು ಬಿಟ್ಟರೆಷ್ಟು ಅಂಥೇಳಿ. ಎಲ್ಲ ಮಕ್ಕಳು ನಗಡುವಾಗ ಈ ವಿದ್ಯಾರ್ಥಿ ಅವ ಕಲಿಕೆಯಲ್ಲಿ ದಡ್ಡ ಆದರೂ ವಾಸ್ತವಿಕ ಹುಷಾರಿದ್ದಾನೆ. ತಕ್ಷಣ ಅವನೊಂದು ಚುಟುಕು ಹೊಡೆದ. ಅವ ಹೇಳಿದ, ಹೂವಿಲ್ಲದ ತೋಟ, ಸ್ಪರ್ಧೆ ಇಲ್ಲದ ಆಟ, ಅರ್ಥವಾಗದ ನಿಮ್ಮ ಪಾಠ, ಕೇಳಿದರಷ್ಟು ಬಿಟ್ಟರಷ್ಟು ಅಂತ ಹೇಳಿಬಿಟ್ಟ. ಟೀಚರ್ ಚುಪ್ಪಾದರು. ನಾನಿದನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಈ ಉದ್ಘಾಟನಾ ಭಾಷಣವನ್ನು ಕೇಳಿದರಷ್ಟು ಬಿಟ್ಟರಷ್ಟು ಅಂತೇಳಿ ತಾವಿಗೆ ಯೋಚಿಸ್ಬೋದು. ಆದರೆ ನಾನು ಒಂದು ವಾಸ್ತವಿಕ ಸತ್ಯವನ್ನು ಇವತ್ತು ನಿಮಗೆ ಒಂದು ಹೇಳುವುದರಲ್ಲಿದ್ದೇನೆ. ಅದೇನಂತ ಹೇಳಿದರೆ, ಈ ಏನು ಸಹಕಾರಿ ಸಂಘವನ್ನು ನಮ್ಮ ಜಯಲಕ್ಷ್ಮಿ ಅವರು ಸ್ಥಾಪಿಸಿದ್ದಾರ, ಅವರೊಂದು ವಿಶೇಷವಾದ ಕಾಳಜಿಯಲ್ಲಿ ಇದನ್ನೊಂದು ಸ್ಥಾಪಿಸಿದ್ದಾರೆ. ಅವರಿಗೆ ಈ ಸಹಕಾರ ಸಂಘದಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸವನ್ನು ನಿರ್ವಹಿಸಿ ಅವರಿಗೆ ಬಹಳಷ್ಟು ಅಪೂರ್ವವಾದ ಅನುಭವವಿದೆ. ಅವರು ಸಮುದ್ರ ಕೋಆಪರೇಟಿವ್ ಸೊಸೈಟಿಯಲ್ಲಿ 14 ವರ್ಷ ಸೇವೆ ಮಾಡ್ತಿರುವಾಗ ಅಲ್ಲಿ ಮ್ಯಾನೇಜರೆಲ್ಲ ಉದ್ಯೋಗದಲ್ಲಿದ್ದರು. ತದನಂತರ ಭೂಮಿ ಸೇವಾ ಸೌಹಾರ್ದ ಸಹಕಾರ ಸಂಘದಲ್ಲಿ ವಿವಿಧ ಹುದ್ದೆಗಳನ್ನು ಮ್ಯಾನೇಜರ್ ಆಗಿ, ಆಡಳಿತ ವಿಭಾಗದಲ್ಲಿ ಕಾನೂನು ವಿಭಾಗದ ಮುಖ್ಯಸ್ಥರಾಗಿ, ಅದೇ ರೀತಿಯಲ್ಲಿ ಸಾಲದ ಘಟಕದ ಮುಖ್ಯಸ್ಥರಾಗಿ, ರಿಕವರಿ ಸೆಕ್ಷನ್ನ ಮುಖ್ಯಸ್ಥರಾಗಿ, ಹೀಗೆ ವಿವಿಧ ಹಂತದಲ್ಲಿ ವಿಶೇಷವಾದ ಅವರು ತರಬೇತಿಯನ್ನು ಹೊಂದಿದ್ದಾರೆ. ಅವರಿಗೆ ಆಯಿತು, ದೇವರು ನನಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ, ನನಗಿಷ್ಟೆಲ್ಲ ಜಾಣತನವನ್ನು ಕೊಟ್ಟಿದ್ದಾರೆ, ಬುದ್ಧಿಯನ್ನು ಕೊಟ್ಟಿದ್ದಾರೆ, ಮಾತನಾಡುವ ಚಾಕ್ಯತೆಯನ್ನು ಕೊಟ್ಟಿದ್ದಾರೆ, ನನಗೆ ದೇವರು ಬುದ್ಧಿಯನ್ನು ಕೊಟ್ಟಿದ್ದಾರೆ, ಯಶಸ್ಸನ್ನು ಕೊಟ್ಟಿದ್ದಾರೆ, ನಾನು ಈ ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು. ಅವರು ನನ್ನ ಹತ್ರ ಒಮ್ಮೆ ಹೇಳಿದರು, ಸರ್, ಜೀವನ ಎಂಬುದೊಂದು ಪೆನ್ಸಿಲ್ ಥರ. ಪೆನ್ಸಿಲ್ ದಿನ ದಿನ ಹೋಗುವಾಗ ಚಿಕ್ಕದಾಗ್ತಾ ಬರ್ತದೆ, ಆದರೆ ಬರೆಯಲಿಕ್ಕೆ ಬಹಳಷ್ಟು ಇದೆ. ಜೀವನದಲ್ಲಿ ಅದೇ ರೀತಿ ನಮ್ಮ ಆಯುಷ್ಯ ದಿನ ದಿನ ಕಡಿಮೆ ಆಗ್ತಾ ಇದೆ. ಸಾಧನೆ ಮಾಡುವಂಥದ್ದು ಬಹಳಷ್ಟು ಇದೆ. ಅದಕ್ಕೋಸ್ಕರ ಅವರು ಹೇಳಿದರು, ಸರ್, ನಾನು ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕಂತಿದ್ದೇನೆ. ಅದಕ್ಕೋಸ್ಕರ ಇಂಥ ಒಂದು ಸೌಹಾರ್ದ ಸಂಘವನ್ನು ಒಂದು ಸ್ಥಾಪಿಸಬೇಕೆಂಬ ಉದ್ದೇಶದಿಂದ ಈ ಜಯ ಭಾರತ ಸೌಹಾರ್ದ ಸಂಘವನ್ನು ನಾನು ಸ್ಥಾಪಿಸಿದ್ದೇನೆ. ಈ ಮೂಲಕ ಠೇವಣಿದಾರರಿಗೆ ಸುರಕ್ಷಿತವಾಗಿ ಠೇವಣಿಯನ್ನು ಇಡುವಂತೆಯೂ, ಯಾರಿಗೆ ವಿದ್ಯಾಭ್ಯಾಸಕ್ಕೆ ಹಣ ಅಗತ್ಯ ಇದೆಯೋ, ಯಾರಿಗೆ ಉದ್ಯಮಕ್ಕೆ ಹಣ ಅಗತ್ಯ ಇದೆಯೋ, ಯಾರಿಗೆ ವಿವಿಧ ವಿಚಾರಗಳಿಗೆ ಹಣ ಅಗತ್ಯ ಇದೆಯೋ ಅವರಿಗೆ ಹಣವನ್ನು ಸಾಲದ ರೂಪದಲ್ಲಿ ನೀಡಿದಾಗ ಆ ವ್ಯಕ್ತಿಗಳ ಜೀವನದ ಗುಣಮಟ್ಟ ಉತ್ತಮ ಹೋಗ್ತದೆ. ಯಾವಾಗ ಸಮಾಜದ ವಿವಿಧ ವ್ಯಕ್ತಿಗಳ ಈ ಆರ್ಥಿಕ ಸಬಲೀಕರಣ ಆಗ್ತದೋ ಆವಾಗ ಭಾರತ ದೇಶ ಪ್ರಜ್ವಲಿಸ್ತದೆ. ಆದ್ದರಿಂದ ನನ್ನ ಇಷ್ಟೊಂದು ಇರುವಂತಹ ಒಂದು ಏನು ಎಕ್ಸ್ಪೀರಿಯನ್ಸ್ ಇದೆ, ಅನುಭವ ಏನು ಇದೆ, ಅದೆಲ್ಲ ಸೇರಿಸಿ ನಾನು ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಬೇಕೆಂದಿದ್ದೇನೆ ಅಂತ ಹೇಳಿದ್ದರು. ನಾನು ಹೇಳ್ತಿದ್ದೇನೆ, ನಾನು ಅವರಿಗೆ ಕೆಲವೊಂದು ವರ್ಷಗಳಿಂದ ಅವರಿಗೆ ನಾನು ಬಲ್ಲೆ. ಆದ್ದರಿಂದ ನಾನು ಹೇಳ್ತೇನೆ, ಈ ಜಯಲಕ್ಷ್ಮಿಯವರು ಭಾಳಷ್ಟು ಚುರುಕು, ಭಾಳಷ್ಟು ಬುದ್ಧಿವಂತೆ, ಅದೇ ರೀತಿ ಪ್ರಾಮಾಣಿಕತೆ ಅವರ ಹತ್ರ ಉಂಟು. ಆದ್ದರಿಂದ ಯಾರೆಲ್ಲ ಇಲ್ಲಿ ಡೆಪಾಸಿಟ್ ಇಡ್ತಾರ ಅವರ ಹಣ ಖಂಡಿತವಾಗಿಯೂ ಸುರಕ್ಷಿತವಾಗಿದೆ. ಅದೇ ರೀತಿಯಲ್ಲಿ ಯಾರೆಲ್ಲ ಸಾಲವನ್ನು ತಗೊಂಡು ಜೀವನದಲ್ಲಿ ಉನ್ನತ ಸ್ಥಿತಿಗೆ ಹೋಗಬೇಕೆಂದಿದ್ದಾರ ಅವರಿಗೊಂದು ಉತ್ತಮ ಅವಕಾಶವನ್ನು ಅವರಲ್ಲಿ ಈ ಸಂಘದ ಮುಖಾಂತರ ಮಾಡಿಕೊಡ್ತಾ ಇದ್ದಾರೆ. ಈ ಹಂತದಲ್ಲಿ ತಮ್ಮೆಲ್ಲರ ಪರವಾಗಿ ಇವರಿಗೆ ಏನೆಂದು ಶುಭವನ್ನು ಕೋರಲಿ.
ಯಾವುದೇ ಒಬ್ಬ ಮನುಷ್ಯ ಎಷ್ಟೇ ದೊಡ್ಡ ವಿಖ್ಯಾತಿಯನ್ನು ಪಡೆದಂಥ ವ್ಯಕ್ತಿಯಾದರೂ ಅವ ಹುಟ್ಟುವಾಗ ಒಂದು ಸಾಮಾನ್ಯ ಶಿಶುವಾಗಿ ಅಬಲವಾಗಿ ಹುಟ್ಟುತ್ತಾನೆ. ಆದರೆ ಜನರ ಸಹಕಾರದಿಂದ ಆ ಮಗು ಹುಟ್ಟಿ ಬೆಳೆದು ಅದೊಂದು ಸಾಧನೆ ಮಾಡಿ ವಿಶ್ವವಿಖ್ಯಾತನಾಗ್ತಾನೆ. ಅದೇ ರೀತಿ ಇವತ್ತು ಪ್ರಾರಂಭ ಆದಂಥ ಈ ಸೌಹಾರ್ದ ಸಂಘ ಏನಿದೆ, ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಸಹಕಾರದಿಂದ ಉತ್ತಮ ಸಾಧನೆಗೆ ಬೇಕಾಗಿದೆ. ಒಮ್ಮೆ ಒಬ್ಬ ಸ್ವಲ್ಪ ದಡ್ಡ ವ್ಯಕ್ತಿ ಇದ್ದ. ಅವನಿಗೂ ಎಲ್ಲರೂ ಅವನು ದಡ್ಡ ಅಂತ ಎಣಿಸಿದ್ರು. ಅವನಿಗೆ ಸಣ್ಣ ಕತೆ ಬರೆಯುವುದರಲ್ಲಿ ಮೊದಲ ಸ್ಥಾನ ಅವನಿಗೆ ಸಿಕ್ಕಿತು. ಎಲ್ಲರಿಗೂ ಆಶ್ಚರ್ಯ, ಇವನಿಗೆ ಸಣ್ಣ ಕತೆ ಬರೆಯುವುದರಲ್ಲಿ ಹೇಗೆಪ್ಪ ಇಷ್ಟು ದಡ್ಡನಿಗೆ ಮೊದಲ ಸ್ಥಾನ ಸಿಕ್ಕಿತು ಅಂತೇಳಿ. ಅವನು ಬರೆದದ್ದು ಕತೆ ಇಷ್ಟೇ. ಅವು ಬರೆದದ್ದು, ನನ್ನ ಮದುವೆ ಆಯಿತು, ಇಲ್ಲಿಗೆ ನನ್ನ ಕತೆ ಮುಗಿಯಿತು ಅಂಥೇಳಿ. ಫಸ್ಟ್ ಪ್ಲೇಸ್. ಅದು ದಡ್ಡರಿಗೆ. ಜಾಣರಿಗೆ ಮದುವೆ ಆದ ಕೂಡಲೇ ಅವರ ಬದುಕು ಪ್ರಾರಂಭ ಆಗ್ತದೆ. ಅದೇ ರೀತಿಯಲ್ಲಿ ಈ ಏನೋ ಜಾಣತನದಿಂದ ಕೂಡಿದಂಥ ಈ ಸಂಘದ ಅಧ್ಯಕ್ಷರು ವಿಕ್ರಮ್ ಬಂಗೇರ ಇದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅವರು ದುಡಿದು ಅದೇ ರೀತಿಯಲ್ಲಿ ಈ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಚುರುಕಾಗಿ ಕ್ರಿಯಾಳು ಆಗಿದ್ದಾರೆ. ವಿವಿಧ ಹುದ್ದೆಯನ್ನು ಅವರು ನಿರ್ವಹಿಸಿದ್ದಾರೆ. ಅಂಥ ಒಂದು ಅಧ್ಯಕ್ಷರಿದ್ದಾರೆ. ಇದಕ್ಕೆ ಉಪಾಧ್ಯಕ್ಷರಾಗಿದ್ದಂಥ ಆನಂದ್ರವರು ಒಂದು ವಕೀಲರಾಗಿದ್ದಾರೆ. ಜನರಾಗಿ ಬಹಳಷ್ಟು ಅವರಿಗೆ ಕಾಂಟ್ಯಾಕ್ಟ್ಸ್ ಉಂಟು. ಈ ನಮ್ಮ ನಿರ್ದೇಶಕರು ಇದ್ದಾರೆ. ಹಲವಾರು ಫೀಲ್ಡ್ಗಳಿದ್ದಾರೆ. ಇಂಜಿನಿಯರ್ ಇದ್ದಾರೆ, ವಕೀಲರಿದ್ದಾರೆ, ಡಾಕ್ಟರ್ಸ್ಗಳಿದ್ದಾರೆ. ಖಂಡಿತವಾಗಿಯೂ ನನಗೆ ಅನಿಸುತ್ತೆ, ಕೆಲವೇ ಸಮಯದಲ್ಲಿ ಈ ಜಯ ಭಾರತ ಸೌಹಾರ್ದ ಸಂಘ ಏನಿದೆ, ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದೊಂದಿಗೆ ಅತ್ಯುತ್ತಮವಾಗಿ ಬೆಳೆಯಲಿ. ಇಡೀ ಹೆಸರು ಹೇಗೆ ಜಯ ಭಾರತ್ ಅಂತ ಹೇಳಿ, ಅದೇ ರೀತಿ ಇಡೀ ಭಾರತ ದೇಶದಲ್ಲಿ ಈ ಕೋಆಪರೇಟಿವ್ ಏನು ಇದೆ, ಸೊಸೈಟಿ ಇದೆ, ಇದು ಪ್ರಜ್ವಲಿಸಲಿ. ಲಕ್ಷಾಂತರ ಮಂದಿಗೆ ಸಾಲವನ್ನು ನೀಡಿ ಅವರ ಕಣ್ಣೀರನ್ನು ಒರೆಸಿ ಬದುಕನ್ನು ಕಟ್ಟಿ ಅವರ ಆರ್ಥಿಕ ಸಮೃದ್ಧಿಯನ್ನು ಹೊಂದಿ ಭಾರತ ದೇಶ ಪ್ರಜ್ವಲಿಸಲಿ. ಮತ್ತು ಈ ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ಇಡೀ ಭಾರತ ದೇಶದಲ್ಲಿಯೂ ಅತ್ಯುನ್ನತ ಮಟ್ಟದ ಸೇವೆಯನ್ನು ನೀಡುವಂತಾಗಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ಈ ದಿನ ಶುಭವನ್ನು ಹಾರೈಸುತ್ತಿದ್ದೇನೆ. ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಉಳ್ಳಾಲ ಪೊಲೀಸ್ ಸ್ಟೇಷನ್ ಇದರ ಠಾಣಾಧಿಕಾರಿ, ದಕ್ಷ ಅಧಿಕಾರಿ ಕೂಡ ಹೌದು ಗೌರವಾನ್ವಿತ ಶ್ರೀ ಬಾಲಕೃಷ್ಣ ಎಚ್.ಎನ್. ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ತಾವುಗಳು ವೇದಿಕೆಗೆ ಬರಬೇಕಾಗಿ ಅತ್ಯಂತ ಗೌರವದ ಮನವಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಜಯದೇವಿ ಸೊಸೈಟಿ ಇದರ ಮಾಜಿ ಅಧ್ಯಕ್ಷರು ಕೂಡ ಹೌದು ಶ್ರೀಯುತ ರೂಪೇಶ್, ತಾವುಗಳು ಕೂಡ ವೇದಿಕೆಗೆ ಬರಬೇಕಾಗಿ ವಿನ್ನವಿಸಿಕೊಳ್ತಾ ಇದ್ದೇನೆ. ನಮ್ಮ ಸದ್ರಿ ಸಂಘದ ಅಧ್ಯಕ್ಷರು ಶ್ರೀಯುತ ವಿಕ್ರಮ್ ಬಂಗೇರ, ತಾವುಗಳು ಸಭಾ ಗೌರವವನ್ನು ಹಿರಿಯರಿಗೆ ಅರ್ಪಿಸಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಮೊದಲಿಗೆ ಗೌರವಾನ್ವಿತ ಠಾಣಾಧಿಕಾರಿ ಕೂಡ ಹೌದು ಗೌರವಾನ್ವಿತ ಬಾಲಕೃಷ್ಣ ಎಚ್.ಎನ್. ಸರ್, ತಮಗಿದು ಪ್ರೀತಿಯ ಸ್ವಾಗತ, ಸುಸ್ವಾಗತ. ಅದೇ ರೀತಿ ಶ್ರೀಯುತ ರೂಪೇಶ್ ಮಾಜಿ ಅಧ್ಯಕ್ಷರು ಕೂಡ ಹೌದು, ತಮಗಿದು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ವಿಕ್ರಮ್ ಬಂಗೇರ ಅವರು ಸಭಾ ಗೌರವವನ್ನು ಅರ್ಪಿಸಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಹಿರಿಯರಿಗೆ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಅದೇ ರೀತಿ ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘಕ್ಕೆ
ನಮಗೆ ಗ್ರಾಹಕರ ಒಂದಿಷ್ಟು ಸಹಕಾರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಿಕ್ಕಿದೆ. ಅದಕ್ಕೋಸ್ಕರ ಒಂದಿಷ್ಟು ಠೇವಣಿಯನ್ನು ಹೂಡಿ ಅವರ ನಿರೋಕು ಪತ್ರ ಠೇವಣಿ ಬಿಡುಗಡೆಯನ್ನು ಮಾಡಲಿಕ್ಕಿದ್ದಾರೆ. ಗೌರವಾನ್ವಿತ ಮಾಜಿ ಸೈನಿಕರು ಕೂಡ ಹೌದು ಶ್ರೀಯುತ ವೆಂಕಟೇಶ್ ಕುಂಪಲ ಸರ್, ತಮ್ಮನ್ನು ನಾನು ಅತ್ಯಂತ ಗೌರವದಿಂದ ವೇದಿಕೆ ಮಧ್ಯಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಈಗ ನಿರೋಕು ಠೇವಣಿ ಪತ್ರ ಬಿಡುಗಡೆ ಕಾರ್ಯಕ್ರಮ ತಮ್ಮ ಶುದ್ಧ ಹಸ್ತದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಗೌರವಾನ್ವಿತ ದೇಶ ಕಾಯ್ದಂತಹ ವೀರ ಯೋಧರು ಕೂಡ ಹೌದು. ಗೌರವಾನ್ವಿತರಿಗೆ ಒಮ್ಮೆ ಜೋರಾದ ಕೈ ಚಪ್ಪಳಿ ಬರಲಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ನಮಗೆ ಹೆತ್ತಂತಹ ತಾಯಿ ಹೊತ್ತಂತಹ ಈ ಪುಣ್ಯಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಎನ್ನುವಂತಹ ದೃಷ್ಟಿಕೋನದಲ್ಲಿ ಮಾಜಿ ಸೈನಿಕರು ಕೂಡ ಹೌದು ಶ್ರೀಯುತ ವೆಂಕಟೇಶ್ ಕುಂಪಲ ಇವರ ಅಮೃತ ಹಸ್ತದಲ್ಲಿ ನಿರಕು ಠೇವಣಿ ಪತ್ರ ಬಿಡುಗಡೆ ಕಾರ್ಯಕ್ರಮ. ಅದೇ ರೀತಿ ಜೊಸ್ಸಿ ಪೌಲ್ ತಾವುಗಳು ಇದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಭಿನ್ನವಿಸ್ಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಕೂಡ ಜೋರಾದ ಕೈ ಚಪ್ಪಳೆಯಿಂದ ನಮ್ಮ ಠೇವಣಿದಾರರು ಕೂಡ ಹೌದು, ಸಂಘದ ಯಶಸ್ಸಿನ ಪಾಲುದಾರರು ಕೂಡ ಹೌದು. ಗೌರವಾನ್ವಿತರಿಗೆ ಇನ್ನಷ್ಟು ಠೇವಣಿಯನ್ನು ಹೂಡುವಂತಹ ಯೋಗ ಭಾಗ್ಯವನ್ನು ಶ್ರೀದೇವರು ಕರುಣಿಸಲಿ. ಅದೇ ರೀತಿ ಶ್ರೀಯುತ ಬಿ ಪ್ರಭಾಕರ್ ತಾವುಗಳು ಇದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಭಿನ್ನವಿಸ್ಕೊಳ್ತಾ ಇದ್ದೇನೆ. ದಯವಿಟ್ಟು ಜೋರಾದ ಕೈ ಚಪ್ಪಳೆಯಿಂದ ಶ್ರೀಯುತ ಹಿತಾಶ್ರೀ ತಾವುಗಳು ಇದ್ದಲ್ಲಿ ವೇದಿಕೆಗೆ ಬರಬೇಕಾಗಿ ಭಿನ್ನವಿಸ್ಕೊಳ್ತಾ ಇದ್ದೇನೆ. ಶ್ರೀಯುತ ಗೌರವಾನ್ವಿತ ಹಿತಾಶ್ರೀ. ಅದೇ ರೀತಿ ಭವಾನಿ ತಾವುಗಳಿದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಭಿನ್ನವಿಸ್ಕೊಳ್ತಾ ಇದ್ದೇನೆ. ನಿರಕು ಠೇವಣಿ ಪತ್ರ ಬಿಡುಗಡೆ ಮಾಡಿದಂತಹ ಗೌರವಾನ್ವಿತ ಶ್ರೀಯುತ ವೆಂಕಟೇಶ್ ಕುಂಪಲ ಇವರಿಗೆ ವಂದನೆಯನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮದ ಅಂಗವಾಗಿ ಜಯ ಭಾರತ ನಗದು ಪತ್ರ ಬಿಡುಗಡೆ ಕಾರ್ಯಕ್ರಮ. ಗೌರವಾನ್ವಿತ ಪ್ರಾಂಶುಪಾಲರು ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು ಮಂಗಳೂರು ಡಾಕ್ಟರ್ ಆಶಲತಾ ಎಸ್ ಸುವರ್ಣ ಎನ್ ತಮ್ಮ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಡಾಕ್ಟರ್ ಆಶಲತಾ ಎಸ್ ಸುವರ್ಣ ಎನ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎನ್ನುವಂತಹ ನಾಣ್ಣುಡಿಗೆ ಪೂರಕವಾಗಿ ಹೆಸರು ಹೇಳಿದಂತಹ ಹಿರಿಯರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ತೇಜ್ಪಾಲ್ ದಯವಿಟ್ಟು ತಾವುಗಳು ವೇದಿಕೆಯಲ್ಲಿ ಮುಂಭಾಗದಲ್ಲಿ ಇದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ತೇಜ್ಪಾಲ್. ಅದೇ ರೀತಿ ದೀಕ್ಷಾ ಶೆಟ್ಟಿ. ಶುಭವಾಗಲಿ. ದೀಕ್ಷಾ ಶೆಟ್ಟಿ. ಅದೇ ರೀತಿ ನಾನು ವೇದಿಕೆಗೆ ಇನ್ನೋರ್ವ ಅತಿಥಿಗಳು ಶ್ರೀಮತಿ ಜಯಶ್ರೀ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ವೇದಿಕೆಗೆ ಅತ್ಯಂತ ಗೌರವದಿಂದ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಜಯಶ್ರೀ ತಾವುಗಳು ವೇದಿಕೆಗೆ ಬರಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಇಂದಿನ ಸಭಾ ಕಾರ್ಯಕ್ರಮದ ಅತಿಥಿಗಳು ಕೂಡ ಹೌದು. ಗೌರವಾನ್ವಿತರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ತಾವುಗಳು ವೇದಿಕೆಗೆ ಬಂದು ವೇದಿಕೆಯ ಗೌರವವನ್ನು ಅರ್ಪಿಸಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಜಯಲಕ್ಷ್ಮಿ ಎಎಸ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ತಾವುಗಳು ನಮ್ಮ ಅತಿಥಿಗಳಿಗೆ ಸಭಾ ಗೌರವವನ್ನು ಅರ್ಪಿಸಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಜಯಶ್ರೀ ದೈಹಿಕ ಶಿಕ್ಷಣ ಹಾಗೂ ಯೋಗ ಶಿಕ್ಷಕಿ ಗೈಡ್ಸ್ ತರಬೇತಿ ಆಯುಕ್ತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ನಿಕಂಬ್ಳ. ದೂರದ ಊರಿನಿಂದ ಒಂದಷ್ಟು ಕಾರ್ಯಕ್ರಮವನ್ನು ಮೆರುಗನ್ನು ಹೆಚ್ಚಿಸಲು ಬಂದಿರುವಿರಿ. ತಮ್ಮ ಉಪಸ್ಥಿತಿಯನ್ನು ಗೌರವಿಸುತ್ತಾ ಕಾರ್ಯಕ್ರಮಕ್ಕೆ ಅತ್ಯಂತ ಆದರದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಬಾಲ್ಯ ಸಹಪಾಠಿಯು ಕೂಡ ಹೌದಂತೆ. ನಿಮ್ಮ ಸ್ನೇಹ ಸಂಬಂಧ ಹೀಗೆ ಇದೇ ರೀತಿ ಚಿರಕಾಲವಿರಲಿ ಎನ್ನುವಂತಹ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ತಮ್ಮ ಅಮೃತ ಹಸ್ತದಿಂದ ಮಾಸಿಕ ಠೇವಣಿ ಖಾತೆ ಪುಸ್ತಕ ಬಿಡುಗಡೆ ಮಾಡಬೇಕಾಗಿ ವಿನ್ನವಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಜಯಶ್ರೀ ಮೇಡಮ್ ತಮ್ಮನ್ನು ನಾನು ಅತ್ಯಂತ ಗೌರವದಿಂದ ವೇದಿಕೆ ಮಧ್ಯಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಮಾಸಿಕ ಠೇವಣಿ ಖಾತೆಯನ್ನು ಬಿಡುಗಡೆ ಮಾಡಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. RD ಅಂತ ಹೇಳ್ತೇವೆ, ರಿಕರಿಂಗ್ ಡೆಪಾಸಿಟ್ ಅಂತ ಹೇಳ್ತೇವೆ.
ಮಾಸಿಕವಾಗಿ ಒಂದು ನಿಗದಿತ ಮೊತ್ತವನ್ನು ಹೂಡುವಂತಹ ಠೇವಣಿ, ಯುವ ಜನಾಂಗಕ್ಕೆ ಒಂದು ಮಾದರಿಯಾದಂತಹ ಒಂದು ಠೇವಣಿ. ಅದೇ ರೀತಿ ಹೆಸರು ಹೇಳಿದಂತಹ ಠೇವಣಿದಾರರು ವೇದಿಕೆಗೆ ಬರಬೇಕಾಗಿ ವಿನ್ನವಿಸ್ಕೊಳ್ತಾ ಇದ್ದೇನೆ. ಸೌಂದರ್ಯ ತಾವುಗಳಿದ್ದಲ್ಲಿ ವೇದಿಕೆಗೆ ಬರಬೇಕಾಗಿ ವಿನ್ನವಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸಂಧ್ಯಾ ಶೆಟ್ಟಿ ಕೌಶಿಕ್ ಶೆಟ್ಟಿ, ದುಗ್ಗಪ್ಪ, ತರುಣ್ ಅವರು ಇದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬರಬೇಕು. ಶುಭವಾಗಲಿ. ವಂದನೆಯನ್ನು ಅರ್ಪಿಸುತ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇನೆ. ಅದೇ ರೀತಿ ಉಳಿತಾಯ ಖಾತೆ ಪುಸ್ತಕ ಬಿಡುಗಡೆ, ಶ್ರೀಮತಿ ಭಾರತಿ ಭಟ್ ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಬೇಕಾಗಿ ವಿನ್ನವಿಸಿಕೊಳ್ತಾ ಇದ್ದೇನೆ. ಉಳಿತಾಯ ಖಾತೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಿರ್ದೇಶಕರು ಕೂಡ ಹೌದು, ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಬೆಂಗಳೂರು. ಶ್ರೀಮತಿ ಭಾರತಿ ಭಟ್ ಅವರ ಅಮೃತ ಹಸ್ತದಲ್ಲಿ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. UP ಮೊಹಮ್ಮದ್ ತಾವುಗಳಿದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನ್ನವಿಸಿಕೊಳ್ತಾ ಇದ್ದೇನೆ. UP ಮೊಹಮ್ಮದ್, ದೀಕ್ಷಾ ಶೆಟ್ಟಿ, ಶ್ರೀಯುತ ತೇಜ್ಪಾಲ್ ಅವರ ಪರವಾಗಿ ಕೂಡ ಸ್ವೀಕಾರ ಮಾಡಬಹುದು. ತೇಜ್ಪಾಲ್, ಅದೇ ರೀತಿ ಸ್ವಸಹಾಯ ಗುಂಪಿನ ನಡವಳಿ ಪುಸ್ತಕ ಬಿಡುಗಡೆ ಗೌರವಾನ್ವಿತ ಠಾಣಾಧಿಕಾರಿ ಉಳ್ಳಾಲ ಪೊಲೀಸ್ ಸ್ಟೇಷನ್ ಶ್ರೀಯುತ ಬಾಲಕೃಷ್ಣ HN ತಮ್ಮನ್ನು ಅತ್ಯಂತ ಗೌರವದಿಂದ ವೇದಿಕೆಯ ಮಧ್ಯಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಸ್ವಸಹಾಯ ಗುಂಪಿನ ನಡವಳಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಬೇಕಾಗಿ ವಿನ್ನವಿಸಿಕೊಳ್ತಾ ಇದ್ದೇನೆ. ಶ್ರೀ ರಾಜೇಶ್ವರಿ ತಾವುಗಳಿದ್ದಲ್ಲಿ ವೇದಿಕೆಗೆ ಬರಬೇಕಾಗಿ ವಿನ್ನವಿಸ್ಕೊಳ್ತಾ ಇದ್ದೇನೆ. ಶ್ರೀಯುತ ಸ್ವರ್ಣ ತಾವುಗಳಿದ್ದಲ್ಲಿ ವೇದಿಕೆಗೆ ಬರಬೇಕಾಗಿ ವಿನ್ನವಿಸ್ಕೊಳ್ತಾ ಇದ್ದೇನೆ. ರಾಜೇಶ್ವರಿ ಸ್ವಸಹಾಯ ಗುಂಪಿನ ನಡವಳಿ ಪುಸ್ತಕ ಬಿಡುಗಡೆ ಗೌರವಾನ್ವಿತ ಠಾಣಾಧಿಕಾರಿ ಉಳ್ಳಾಳ ಪೊಲೀಸ್ ಸ್ಟೇಷನ್ ತಮ್ಮ ಶ್ರೀಯುತ ಬಾಲಕೃಷ್ಣ HN ಅವರ ಶುದ್ಧ ಹಸ್ತದಿಂದ ನೆರವೇರ್ತಾ ಇದೆ. ದಯವಿಟ್ಟು ಜೋರಾದ ಕಚ್ಚಪ್ಪಳೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ಹಿರಿಯರಿಗೆ, ಸ್ವೀಕರಿಸಿದಂತಹ ಎಲ್ಲ ಗ್ರಾಹಕ ಬಂಧುಗಳಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಖಂಡಿತವಾಗಿಯೂ ಕೂಡ ಜಯ ಭಾರತ ಎನ್ನುವಂತಹ ಪದದ ಅರ್ಥ ದೀಪದ ಜ್ಯೋತಿ ಬೆಳಗಲಿ ಎನ್ನುವಂತಹ ಅರ್ಥ ಇದೆ. ದೀಪದ ಜ್ಯೋತಿ ಬೆಳಗಲಿ ಎನ್ನುವಂತಹ ಅರ್ಥ ಇದೆ. ಅದರ ಒಂದು ಘೋಷವಾಕ್ಯ ಒಂದಾಗಿ ಸಾಗೋಣ, ಒಟ್ಟಾಗಿ ಬೆಳೆಯೋಣ. ಖಂಡಿತವಾಗಿಯೂ ಕೂಡ ಅರ್ಥಪೂರ್ಣ ವಾಕ್ಯ. ಒಂದಾಗಿ ಸಾಗೋಣ, ಒಟ್ಟಾಗಿ ಬೆಳೆಯೋಣ ಎನ್ನುವಂತಹ ಅರ್ಥಪೂರ್ಣ ವಾಕ್ಯದೊಂದಿಗೆ ಇಂದಿನ ದಿನ ಶುಭಾರಂಭವಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಹೆಣ್ಣಿಗೆ ವಿಶೇಷವಾದಂತಹ ಸ್ಥಾನಮಾನವಿದೆ. ಭಾರತದ ಒಂದು ಕಾಲ ಇತ್ತು, ಒಂದು ಸ್ತ್ರೀಯರಿಗೆ ಒಂದು ಅಸಮಾನತೆ, ಸ್ವಾತಂತ್ರ್ಯ ಇರಲಿಲ್ಲ. ಆಗ ಒಬ್ಬ ಪುಣ್ಯಾತ್ಮ ವ್ಯಕ್ತಿ ಬರ್ತಾರೆ. ಆ ಪುಣ್ಯಾತ್ಮ ವ್ಯಕ್ತಿ ಬಂದರೂ ಒಂದಿಷ್ಟು ಕಾರ್ಯವೈಖರಿ ಮುಖೇನ ಒಂದು ಕರಡು ಕೃತಿಯನ್ನು ರಚಿಸ್ತಾರೆ. ಆ ಕರಡು ಕೃತಿ ಏನು ಹೇಳ್ತಾನೆ ಅಂತ ಹೇಳುವಾಗ ಅದೆಷ್ಟೋ ಹೆಣ್ಮಕ್ಕಳು ಬೆಳಕಿಗೆ ಬರ್ತಾರೆ. ಅದು ಹೇಗಪ್ಪ ಅಂತ ಹೇಳಿದ್ರೆ, ಭಾರತದ ಪ್ರಥಮ ಮಹಿಳಾ IPS ಅಧಿಕಾರಿ ಯಾರಪ್ಪ ಅಂತ ಹೇಳಿದ್ರೆ ನಾನು ಗೌರವದಿಂದ ಹೇಳ್ತೇನೆ, ಗೌರವಾನ್ವಿತ ಕಿರಣ್ ಬೇಡಿ ಬಂಧುಗಳೇ. ಅದೇ ರೀತಿ ಭಾರತದ ಅಥ್ಲೆಟಿಕ್ ಕ್ರೀಡಾಕೂಟ ಏನುಂಟು ಅದರಲ್ಲಿ ಭಾಗವಹಿಸಿ ಬಂಗಾರ
ಬಂಗಾರದ ಪದಕ ಗೆದ್ದಂತಹ ಬಂಗಾರದ ಹೆಣ್ಣು ಮಗಳು ಹಿಮಾ ದಾಸ್ ಒಬ್ಬಳು ಹೆಣ್ಣು ಮಗಳು. ಅದೇ ರೀತಿ ನಮ್ಮ ಭಾರತದ ರಾಷ್ಟ್ರಪತಿ ಯಾರಪ್ಪ ಅಂತ ಹೇಳಿದ್ರೆ ಒಬ್ಬರು ಗೌರವಾನ್ವಿತ ಹೆಣ್ಮಗಳು, ಅವರು ಬೇರೆ ಯಾರಲ್ಲ, ಗೌರವಾನ್ವಿತ ದ್ರೌಪದಿ ಮುರ್ಮು ಅವರು. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದ ಕೂಡ ರೂವಾರಿ ಕೂಡ ಹೌದು, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯೂ ಕೂಡ ಒಬ್ಬಳು ಹೆಣ್ಣು ಮಗಳೇ, ಗೌರವಾನ್ವಿತ ಜಯಲಕ್ಷ್ಮಿ ಮೇಡಮ್ಗೆ ಒಮ್ಮೆ ಜೋರಾದ ಚಪ್ಪಲಿ ಬರಲಿ ಅಂತ ಹೇಳ್ತಾ, ಅದೇ ರೀತಿ ಅಂತಹ ಒಂದು ಬೆಳಕಿಗೆ, ಒಂದು ಸ್ತ್ರೀಯರಿಗೆ ಒಂದು ಸ್ಥಾನಮಾನ ಕೊಟ್ಟಂತಹ ಒಂದು ಹಿರಿಯ ವ್ಯಕ್ತಿತ್ವ ಯಾರಪ್ಪ ಅಂತ ಹೇಳಿದರೆ, ನಾನು ನಿಂತಹ ಪೋಸ್ಟರ್ಸ್ ನಿಮಗೆ ನೆನಪಾಗ್ತಾ ಇದೆ. ಗೌರವಾನ್ವಿತ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ ದಿನದಂದೇ ಇಂತಹ ಒಂದು ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ಲೋಕಾರ್ಪಣೆಗೊಳ್ತಾ ಇದೆ. ಖಂಡಿತವಾಗಿಯೂ ಕೂಡ ಜಯದ ಭಾರತದ ನಾವು ಕನಸು ನನಸಾಗ್ತಾ ಇದೆ ಎನ್ನುವಂತಹ ಮಾತಿಗೆ ಪೂರಕವಾಗಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಈಗ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಗೌರವಾನ್ವಿತ ಲಯನ್ ಎ ಸುರೇಶ್ ರೈ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ಸೌಹಾರ್ದ ಸಹಕಾರಿ ನಿಮಿತ್ತ ತಮ್ಮನ್ನು ಅತ್ಯಂತ ಗೌರವದಿಂದ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಜಯ ಭಾರತ ಸೌಹಾರ್ದ ಸಹಕಾರದ ಅಧ್ಯಕ್ಷರು, ಆಡಳಿತ ಮಂಡಳಿ ಬೊಕ್ಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂಜನೆ ಸಿಬ್ಬಂದಿ ವರ್ಗದ ಪ್ರಥಮವಾದ ಇನಿ ಹೊಸ ವರುಷದನಿ ಒಂಜಿ ಸಹಕಾರಿ ಉದಿಪನ ಆತಂಡು ಜಯ ಭಾರತ ಸೌಹಾರ್ದ ಸಹಕಾರಿ ನಿಯಮಿತ ತೊಕ್ಕೊಟ್ಟುಡು ಎಡ್ಡೊಂಜಿ ದಕ್ಷ ಆಡಳಿತ ಮಂಡಳಿ ಬೊಕ್ಕ ಒಂಜಿ ದಕ್ಷ ಒಂಜಿ ಪರಿಣಿತರಾದಿತ್ತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈ ಒಂಜಿ ಸಂಘನು ಸ್ಥಾಪನೆ ಮಲ್ತದು ಮುಲ್ಪದ ಜನಕುಲ್ನ ಸೇವೆಗೆ ಮುಡಿಪಾಡ್ದಿತ್ತೇರು. ಪ್ರಥಮವಾದ ಒಂಜಿ ಸಹಕಾರಿ ಮಲ್ಪನಾಗ ಅನುಭವಿಲಿತ್ತಂಡ ಅಯ್ನೆ ಪೊರ್ಲುಡು ಕೊಣಾಯರ ಸಾಧ್ಯ ಈ ನಿಟ್ಟಿಡು ಮುಲ್ಪ ಪ್ರತಿಯೊಂಜಿ ಆಸ್ಪಾಸ್ದ ಜನಕುಲ್ಲ ಐಟಿ ವ್ಯವಹಾರ ಮಲ್ತೊಂದು ಡೆಪಾಸಿಟ್ ದೀಪನಕಲು ಡೆಪಾಸಿಟ್ ದೀವೊಂದು ಅಂಚನೆ ಅಗತ್ಯ ಇತ್ತಂಡ ಸಾಲಲ ದೊತ್ತೊಂದು ಸರಿಯಾದ ಕಟ್ಟಂಡ ಮಾತ್ರ ಆ ಒಂದು ವ್ಯವಸ್ಥೆ ಸರಿಯಾದ ಸಾಧ್ಯ. ಆ ನಿಟ್ಟಿಡು ಒಂಜಿ ದಕ್ಷ ಆಡಳಿತ ಮಂಡಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬೊಕ್ಕ ಸಿಬ್ಬಂದಿ ವರ್ಗದಕಲು ಪೂರ ಸೇರೊಂದು ಈ ಊರ್ದ ಒಂಜಿ ಜನಕುಲಗೆ ಸೇವೆ ಕೊರಡು ಪನ್ಪುನಂಚಿನ ವಿಚಾರಣೆ ದಿವೊಂದು ಒಂಜಿ ಸೌಹಾರ್ದ ಸಹಕಾರಿನ ಸ್ಥಾಪನೆ ಮಲ್ದೇರು. ಐತೊಟ್ಟುಗು ಅಕ್ಕಲ್ನ ಮುರನೆ ಅಧ್ಯಕ್ಷರು ಬನ್ನಾಗ ಅಕ್ಕಲ್ನ ಕನಸುದಾದ ಪಂಡ ಹೆಜ್ಜಿ ಸರ್ ಎಂಕ್ಲೆ ಬೇತೆ ಬೇತೆ ಆಯ್ನ ಉದ್ಯೋಗ ಉಂಡು ಆಂಡ ನನ್ನಾತ್ ಮಸ್ತ್ ಜನಕುಲೆಗ್ ಒಂಜಿ ಉದ್ಯೋಗ ಕೊರ್ಪುನಂಚಿನ ವ್ಯವಸ್ಥೆ ಆವಡು ಪನ್ಪುನ ಒಂಜಿ ಎಡ್ಡೆ ಒಂಜಿ ಪಾತೆರ ದೊಟ್ಟುಗು ದಯಪಂಡ ನಮ್ಮ ಒವ್ವೆ ಒಂಜಿ ಸೌಹಾರ್ದ ಸಹಕಾರಿ ಮಲ್ಪುಂಡ ಅದೊಂದು ವ್ಯವಸ್ಥೆ ಮಲ್ಪುಂಡ 10 ಜನಕ್ಕೂ ಎಡ್ಡೆ ಪುಂದಾಂಡ ಅವಳು ದೇವೆರ್ಲ ಅವಳು ಬತ್ತು ನಂಗೆ ಸಹಕಾರ ಮಲ್ಪೇರು ದೇವರು ಎಂಚ ಮನ್ಪೇರು ಬಂಡ ಜನಕುಲ್ನ ರೂಪೋಡು ಬತ್ತದು ಸಹಕಾರ ಮಲ್ಪೆರೆ ಸಾಧ್ಯತೆ ಉಂಡು. ಆ ನಿಟ್ಟಿಡು ಇವೊಂಜಿ ಸೌಹಾರ್ದ ಸಹಕಾರಿ ದುಂಬುದ ದಿನಟ್ಟು ರಾಜ್ಯೋಡು ನಂಬರ್ 1 ಸಂಸ್ಥೆ ಅವಾರ್ಡ್ ದೇವರಿಗೆ ಅಕ್ಲೆಗೆ ನನಾತ್ ಶಕ್ತಿನ ಕೊರಡು ಏರು ಮೂಲು ಡೆಪಾಸಿಟ್ ದೀಪೇರ ಅಕ್ಲೆಗ್ಲ ಉತ್ತರೋತ್ತರ ಅಭಿವೃದ್ಧಿ ಒಂದು ಏರು ಲೋನುಗು ಬರ್ಪೇರ ಅಕ್ಲೆಗ್ಲ ಈ ಒಂಜಿ ಸಹಕಾರಿ ಹೆಂಗೆ ಲೋನ್ ದೆತ್ತದು ನನಾತಿ ಎಡ್ಡೆ ಆತ ಅಕ್ಲ ಕೂಡ ಮೂಲು ಡೆಪಾಸಿಟ್ ದೀಪಲಕ ಆವಡದು ಬಣ್ಣದ ಆರೈಸೋದು ದೇವರೇ ಪೂರೈಗಳು ಎಡ್ಡೆ ಮನ್ಪಂಡು ಬಣ್ಣೊಂದು ಎಂಡರೆಡ್ಡು ಪಾತ್ರೆ ಮುಗಿಪೆ. ಜೈ ಗುರುದೇವ್. ಇದ್ದೇನೆ. ನಮ್ಮ ಇಂದಿನ ಸಭಾ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಪ್ರಾಧ್ಯಾಪಕರು ಕೂಡ ಹೌದು, ಸಂತ ಆಗ್ನೇಸ್ ಕಾಲೇಜು ಮಂಗಳೂರು ಡಾಕ್ಟರ್ ಅರುಣ್ ಉಳ್ಳಾಲ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ದಯವಿಟ್ಟು ತಾವುಗಳು ನಮ್ಮ ಅತಿಥಿಗಳನ್ನು ಅತ್ಯಂತ ಆದರದಿಂದ ಬರಮಾಡಿಕೊಳ್ಬೇಕಾಗಿ ಭಿನ್ನವಿಸ್ಕೊಳ್ತಾ ಇದ್ದೇನೆ. ನಮ್ಮ ಅಧ್ಯಕ್ಷರು ಸಭಾ ಗೌರವವನ್ನು ಹಿರಿಯರಿಗೆ ಅರ್ಪಿಸಬೇಕಾಗಿ ಭಿನ್ನವಿಸ್ಕೊಳ್ತಾ ಇದ್ದೇನೆ. ಶ್ರೀಯುತ ವಿಕ್ರಮ್ ಬಂಗೇರ ದಯವಿಟ್ಟು ತಾವುಗಳು ಸಭಾ ಗೌರವವನ್ನು ಅರ್ಪಿಸಬೇಕಾಗಿ ಭಿನ್ನವಿಸ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ
ಮುಂದಿನ ಶುಭಾಶಂಸನೆ ಗೌರವಾನ್ವಿತ ಮೈಸೂರು ಪ್ರಾಂತೀಯ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಬೆಂಗಳೂರು ಶ್ರೀಯುತ ಗುರುಪ್ರಸಾದ್ ಭಂಗೇರ ಸರ್ ತಮ್ಮನ್ನು ಅತ್ಯಂತ ಗೌರವದಿಂದ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ. 2 ಹಿತನುಡಿಗಳನ್ನು ಆಡಬೇಕಾಗಿ ಅತ್ಯಂತ ಗೌರವದ ಮನವಿ. ಪ್ರಾಯಶಃ ಇದು ತುಳು ಸಂಸ್ಕೃತಿಯ ಬಿಸು ಪರ್ವದ ಪ್ರಾರಂಭದ ದಿನ. ಈ ಬಿಸು ಪರ್ವದ ಪ್ರಾರಂಭದಲ್ಲಿ ಒಂದು ಸಹಕಾರಿ ಸಂಸ್ಥೆ ಇವತ್ತು ತೊಕ್ಕೊಟ್ಟಲ್ಲಿ ಉದ್ಘಾಟನೆ ಆಗ್ತಾಯಿದೆ. ಅದು ಉದ್ಘಾಟನೆ ಅನ್ನೋದಕ್ಕಿಂತ ಜಯದೇವಿ ಅಂತಿದ್ದದ್ದು ಜಯ ಭಾರತ್ ಆಗಿ ಪುನರ್ಜೀವನ ಆಗ್ತಾ ಇದೆ ಅಂತ ಅನಿಸುತ್ತೆ. ಪ್ರಾಯಶಃ 2014ರಲ್ಲಿ ಜಯದೇವಿ ಸಂಸ್ಥೆಯು ಪ್ರಾರಂಭ ಆಯಿತು. ಕಾರಣಾಂತರಗಳಿಂದ ಆ ಸಂಸ್ಥೆ ಏನು ಉದ್ದೇಶ ಇಟ್ಕೊಂಡಿತ್ತು, ರೂಪೇಶ್ ಅವರು ವೇದಿಕೆಯಲ್ಲಿದ್ದಾರೆ, ಅದು ಎಲ್ಲರ ಸಹಕಾರದಿಂದ ಅದು ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ನಂತರದಲ್ಲಿ ಆ ಸಂಸ್ಥೆಯನ್ನು ಪುನರ್ಜೀವನಗೊಳಿಸಲಿಕ್ಕೆ ಪ್ರಾಯಶಃ ಶಶಿಧರ್ ಶೆಟ್ಟಿ ಅವರಿದ್ದಾರೆ, ರೂಪೇಶ್ ಅವರಿದ್ದಾರೆ, ವಿಜಯ್ ಅವರಿದ್ದಾರೆ. ಜೊತೆಗೆ ಈಗಾಗಲೇ MP ನೊರಣ್ಣವರು ಜಯಲಕ್ಷ್ಮಿ ಅವರ ಬಗ್ಗೆ ಭಾರಿ ಚೆನ್ನಾಗಿ ಅದನ್ನು ವಿವರಣೆಯನ್ನು ಕೊಟ್ಟಿದ್ದಾರೆ. ನಿಜವಾಗಲೂ ಅದು ಖಂಡಿತವಾಗಲೂ ಅತಿಶಯೋಕ್ತಿ ಅಂತ ಆಗೋದಿಲ್ಲ. ಖಂಡಿತವಾಗಲೂ ಅವರೇನು ಬೇರೆ ಬೇರೆ ಸಂಸ್ಥೆಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ, ಹತ್ತಿರದಿಂದ ಅವರ ಕಾರ್ಯವನ್ನು ನೋಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಅದಕ್ಕೋಸ್ಕರ ಒಂದು ಏನು ಈಗಾಗಲೇ ಪ್ರಾರಂಭ ಆಗಿದ್ದ ಸಂಸ್ಥೆಯನ್ನು ಪುನಶ್ಚೇತನಕ್ಕೂ ನಾವು ಒಂದು ಅವಕಾಶ ಮಾಡಿಕೊಟ್ಟು ಒಂದು ಜಯ ಭಾರತ್ ಅನ್ನೋ ಉದ್ದೇಶ ಒಂದು ಹೆಸರನ್ನು ಹೊಸ ನಾಮಕರಣದೊಂದಿಗೆ ಹೊಸ ಆಡಳಿತ ಮಂಡಳಿಯೊಂದಿಗೆ ಹೊಸದಾಗಿ ಇವತ್ತು ತೊಕ್ಕೊಟ್ಟು ಪರಿಸರದಲ್ಲಿ ಬಂಟ್ವಾಳದಲ್ಲಿದ್ದಂಥ ಸಂಸ್ಥೆ ಇವತ್ತು ತೊಕ್ಕೊಟ್ಟು ಪರಿಸರದಲ್ಲಿ ಹೊಸದಾಗಿ ಉದ್ಘಾಟನೆಗೊಳ್ಳುತ್ತಾ ಇದೆ. ಅದಕ್ಕೋಸ್ಕರ ಎಲ್ಲ ಅದರ ಜಯಲಕ್ಷ್ಮಿ ಅವರಿಂದ ಸೇರಿದಂತೆ ಅವರ ಅಧ್ಯಕ್ಷರಾಗಿರುವಂಥ ಯೂತ್ಸು ಎಲ್ಲ ವಿಕ್ರಮ್ ಬಂಗೇರ್ ಇರ್ಬೋದು, ಎಲ್ಲ ಅವರ ತಂಡ ಜೊತೆಗೆ ಪೂರ್ತಿ ಅವರ ಸಿಬ್ಬಂದಿ ವರ್ಗವನ್ನು ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಅಂದರೆ ಪ್ರಾಯಶಃ ಇದು ನಾನು ಸಂಯುಕ್ತ ಸಹಕಾರಿಯ ಪ್ರತಿನಿಧಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಅಂದರೆ ನಮ್ಮಲ್ಲಿ ಒಂದು ಸಂಯುಕ್ತ ಸಹಕಾರಿಯು ಸೌಹಾರ್ದ ಕಾಯ್ದೆ ಪ್ರಕಾರ ನೋಂದಣಿ ಆಗಿರುವ ಸಂಸ್ಥೆಗಳ ಮಾತೃ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಿದೆ. ಇವತ್ತು ರಾಜ್ಯದಲ್ಲಿ 6200ಕ್ಕೂ ಹೆಚ್ಚಿನ ಸೌಹಾರ್ದ ಸಹಕಾರಿಗಳು ಕಾರ್ಯವನ್ನು ನಿರ್ವಹಿಸ್ತಿದೆ, ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಿದೆ. ಈಗಾಗಲೇ ವೇದಿಕೆಯಲ್ಲಿ ನಿರ್ಗಮಿಸಿರುವಂಥ ಒಡಿಯೂರು ಸೌಹಾರ್ದದ ಅಧ್ಯಕ್ಷರಾಗಿರುವಂಥ ಲಯನ್ ಸುರೇಶ್ ರೈ ಅವರಿರ್ಬೋದು, ಜೊತೆಗೆ ನಮ್ಮ ಮಾತೃಭೂಮಿ ಸೌಹಾರ್ದ ಸಹಕಾರಿ ಅಧ್ಯಕ್ಷರಾಗಿರುವಂಥ ಭಾಸ್ಕರಣ್ಣ ಇರ್ಬೋದು. ಈ ರೀತಿಯ ಅಂದರೆ ಜೊತೆಗೆ ಈ ಒಂದು ಕಾರ್ಯಕ್ರಮದ MC ಮಾಡಿರುವಂಥ ದೀಪಕ್ ಅಡ್ಯಾರ್ ಅವರು ಒಂದು ಸಫಲ ಸೌಹಾರ್ದ ಸಹಕಾರಿಯ ಒಬ್ಬ ಸಿಬ್ಬಂದಿಯೂ ಹೌದು. ಅಂದರೆ ಇಲ್ಲಿ ಎಲ್ಲ ಸೌಹಾರ್ದತೆಯ ಎಲ್ಲ ಮಜಲುಗಳು ಅಂದರೆ ಸಹಕಾರಿ ಸಂಸ್ಥೆಗಳು ಒಂದಾಗುತ್ತೆ ಅಂತೇಳಿದ್ರೆ ಎಲ್ಲ ಸೌಹಾರ್ದಗಳು ಒಟ್ಟು ಸೇರಿ ಆ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಲ್ಲುವ ಈ ಒಂದು ಸೌಹಾರ್ದ ಕಾಯ್ದೆಯಲ್ಲಿ ನೋಡ್ಬೋದು. ಇದು ಸೌಹಾರ್ದ ಕಾಯ್ದೆಯ ವಿಶಿಷ್ಟತೆ. ಸೌಹಾರ್ದ ಕಾಯ್ದೆಯಲ್ಲಿ ಸಂಸ್ಥೆ ಬೆಳೀಲಿಕ್ಕೆ ತುಂಬ ಅವಕಾಶ ಇದೆ. ಸ್ಕೈ ಈಸ್ ಎ ಲಿಮಿಟ್. ನೀವು ಸಂಸ್ಥೆಯನ್ನು ಸರಿಯಾಗಿ ನಡೆಸೋದಿದ್ದರೆ ನಿಮ್ಮ ಸಿಬ್ಬಂದಿ ವರ್ಗ ಇರ್ಬೋದು, ನಿಮ್ಮ ಆಡಳಿತ ಮಂಡಳಿಗೆ ನೀವು ಬೆಳೀಲಿಕ್ಕೆ ಅವಕಾಶ ಎಷ್ಟಿದೆ ಅಂತೇಳಿದ್ರೆ ಸ್ಕೈ ಈಸ್ ಎ ಲಿಮಿಟ್. ಅಂದರೆ ಅಷ್ಟು ನಾವು ಬೆಳೀಲಿಕ್ಕೆ ಅವಕಾಶ ಇದೆ. ಇಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ತುಂಬ ಇಲ್ಲ. ಯಾಕಂದರೆ ಸಹಕಾರ ಇಲಾಖೆ ಇರ್ಬೋದು, ನಮ್ಮ ಸಂಸ್ಥೆಯ ನಿಯಂತ್ರಣಗಳು ಇದೆ. ಆ ನಿಯಂತ್ರಣಕ್ಕೆ ಇತಿಮಿತಿಗೆ ಒಳಪಟ್ಟು ನಮ್ಮ ಕಾಯ್ದೆಯ ಪ್ರಕಾರ ಉಪವಿಧಿಯ ಅನುಗುಣವಾಗಿ ನೀವು ಕಾರ್ಯವನ್ನು ನಿರ್ವಹಿಸಿದಲ್ಲಿ ಖಂಡಿತವಾಗಲೂ ನಿಮಗೆ ಬೆಳೀಲಿಕ್ಕೆ ಅವಕಾಶ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಜಯ ಭಾರತ್ ಸೌಹಾರ್ದ ಸಹಕಾರಿ ಇವತ್ತು ತೊಕ್ಕೊಟ್ಟಲ್ಲಿ ಪ್ರಾರಂಭ ಆಗಿದೆ. ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ, ಅವರ ಇನ್ನು ಎಲ್ಲ ವ್ಯವಹಾರಗಳು ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಇದು ಖಂಡಿತವಾಗಲೂ ಯಶಸ್ಸು ಆಗುತ್ತೆ ಅಂತೇಳಿ ಒಂದು ವಿಶ್ವಾಸವು ನನ್ನಲ್ಲಿದೆ. ಈ ನಿಟ್ಟಿನಲ್ಲಿ ಜೊತೆಗೆ ಈ ಭಾಗದ ಸಂಯುಕ್ತ ಸಹಕಾರಿಯ ಪ್ರಾಂತೀಯ ಅಧಿಕಾರಿಯಾಗಿದ್ದುಕೊಂಡು ನನ್ನ ಮಟ್ಟದಲ್ಲಿ ಯಾವುದೇ ರೀತಿಯ ಸಹಕಾರ ತಮ್ಮ ಜೊತೆಗೆ ಇರ್ತದೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿರ್ತಾ ನನ್ನ ಮಾತನ್ನು ಮುಗಿತೀನಿ. ಜೈ ಹಿಂದ್, ಜೈ ಸಹಕಾರ. ಸಹಕಾರಿ ಕ್ಷೇತ್ರದಲ್ಲಿ ಪಾದರಸದ ತರಹ ದುಡಿಯುವಂತಹ ಒಂದು ವ್ಯಕ್ತಿತ್ವ ಇದ್ದರೆ ಗೌರವಾನ್ವಿತರದು. ಒಮ್ಮೆ ಜೋರಾದ ಚಪ್ಪಾಳೆ ಗೌರವಾನ್ವಿತ ಗುರುಪ್ರಸಾದ್ ಭಂಗೇರ ಸರ್ ಅವರಿಗೆ ಬರಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ಒಂದು ಸನ್ಮಾನದ ಕಾರ್ಯಕ್ರಮ, ಒಂದು ಪುರಸ್ಕಾರದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದಯವಿಟ್ಟು ಸಿಬ್ಬಂದಿಗಳು ಒಂದು ಗೌರವದ ಪೀಠವನ್ನು ಸಿದ್ಧಪಡಿಸಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಉದ್ಘಾಟನಾ ಸಮಾರಂಭದಲ್ಲಿ
ಒಬ್ಬ ಅದ್ಭುತ ವ್ಯಕ್ತಿಯನ್ನು ಪುರಸ್ಕಾರ ಮಾಡುವಂತಹ ಹೊತ್ತಿಗೆ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೇವೆ. ದಯವಿಟ್ಟು ಒಂದು ಗೌರವದ ಪೀಠವನ್ನು ಸಿದ್ಧಪಡಿಸಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಈ ಗೌರವದ ಪೀಠದಲ್ಲಿ ಗೌರವಾನ್ವಿತರು ಶ್ರೀಯುತ ಶಶಿಧರ ಶೆಟ್ಟಿ ಕೆರಮ ಕಟೀಲು ಅತ್ಯಂತ ಗೌರವದಿಂದ ತಮ್ಮನ್ನು ನಾನು ಆ ಗೌರವದ ಪೀಠದ ಕಡೆಗೆ ಆದರದಿಂದ ಆಹ್ವಾನಿಸ್ತಾ ಇದ್ದೇನೆ. ತನ್ನೇ ಪುತ್ರರಾಗಿ ಕೊಡೆತ್ತೂರು ಕೆರಮ ಮನೆತನದಲ್ಲಿ ಜನಿಸಿದರು. ತನ್ನ ಬಾಲ್ಯ ಮತ್ತು ಕಾಲೇಜು ವಿದ್ಯಾಭ್ಯಾಸವನ್ನು ಕಟೀಲು ದೇವಳ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮುಗಿಸಿ ಪಣಂಬೂರಿನ ಡಿಕ್ಸ್ ಶಿಫ್ಟಿಂಗ್ ಕಂಪನಿಯಲ್ಲಿ ಉದ್ಯೋಗಕ್ಕೆ ಸೇರಿದರು. ಉದ್ಯೋಗದಲ್ಲಿ ಇರುವಾಗಲೇ ಸಮಾಜಕ್ಕೆ ಏನಾದರೂ ಸೇವೆ ಸಲ್ಲಿಸಬೇಕು ಎಂಬ ಇರಾದೆಯೊಂದಿಗೆ 2007ರಲ್ಲಿ ಶ್ರೀ ಕಟೀಲು ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಕಟೀಲು ಇದರ ಸ್ಥಾಪಕ ನಿರ್ದೇಶಕರಾಗಿ ಮುಂದೆ ಅಧ್ಯಕ್ಷರಾಗಿ ಸಂಸ್ಥೆಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದರು. ಕಟೀಲುನಲ್ಲಿಯೇ ಇನ್ನೊಂದು ಸಹಕಾರಿ ಸಂಸ್ಥೆಯನ್ನು 2013ರಲ್ಲಿ ನಂದಿನಿ ವಿವಿಧೋದ್ದೇಶ ಸಹಕಾರಿ ನಿಯಮಿತ ಕಟೀಲು ಮುಂದೆ ಅದು ನಂದಿನಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕಟೀಲು ಎಂದು ಬದಲಾಯಿತು. ಪ್ರಸ್ತುತ ಇದರ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಏಳಿಂಚೆ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಏಳಿಂಚೆ ಇದರ ಸ್ಥಾಪನೆಯಲ್ಲಿ ಮುತುವರ್ಜಿ ವಹಿಸಿ ಇದರ ಆಡಳಿತ ಮಂಡಳಿಯ ಸಲಹೆಗಾರನಾಗಿ ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ನಿರ್ದೇಶಕರಾಗಿ ಪರಿವರ್ತನಾ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಬಜ್ಪೆ ಇದರ ಆಡಳಿತ ಮಂಡಳಿಯ ಸಲಹೆಗಾರರಾಗಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಲ್ಲದೆ ಸಂಘ ಸಂಸ್ಥೆಗಳಲ್ಲಿ ಕೂಡ ಸಕ್ರಿಯರಾಗಿದ್ದು ನಂದಿನಿ ಯುವಕ ಮಂಡಲ ರಿಜಿಸ್ಟ್ರೇಡ್ ಕಟೀಲು ಇದರ ಸ್ಥಾಪಕ ಕಾರ್ಯದರ್ಶಿಯಾಗಿ ಮುಂದೆ ಇದರ ಅಧ್ಯಕ್ಷರಾಗಿ ಸಂಘವನ್ನು ಅಭಿವೃದ್ಧಿಯ ಪಥದತ್ತ ಮುನ್ನಡೆಸಿದರು. ಕೊಡೆತ್ತೂರು ನವರಾತ್ರಿ ಮೆರವಣಿಗೆ ಸೇವಾ ಸಮಿತಿ ಕೊಡೆತ್ತೂರು ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಕೋಶಾಧಿಕಾರಿಯಾಗಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಇದೀಗ ನಮ್ಮ ಜಯ ಭಾರತ ಸೌಹಾರ್ದ ಸಹಕಾರ ಸಂಘ ನಿಯಮಿತ ತೊಕ್ಕೊಟ್ಟು ಇದರ ಸ್ಥಾಪನೆಗೆ ಕಾರಣೀಕರ್ತರಾಗಿರುವ ನಿಮ್ಮ ಭವಿಷ್ಯವು ಉಜ್ವಲವಾಗಿರಲೆಂದು ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಜೋರಾದ ಕಚ್ಚಪ್ಪಳೆಯಿಂದ ಹಿರಿತನದ ಹಿರಿ ವ್ಯಕ್ತಿತ್ವಕ್ಕೆ ಅತ್ಯಂತ ಗೌರವದಿಂದ ತಾವೆಲ್ಲರೂ ಗಣ್ಯಮಾನ್ಯ ದಿಗ್ಗಜರು ಒಟ್ಟು ಸೇರಿ ಪುರಸ್ಕಾರವನ್ನು ಮಾಡಬೇಕಾಗಿ ಅತ್ಯಂತ ಗೌರವದ ಪ್ರಾರ್ಥನೆಯನ್ನು ಮಾಡ್ತಾ ಇದೆ. ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಖಂಡಿತವಾಗಿಯೂ ಎಲ್ಲ ವಿಚಾರದಲ್ಲೂ ಕೂಡ ಎಷ್ಟು ಹೊತ್ತಿಗೆ ಒಂದು ಸಂಪರ್ಕಿಸಿದ್ರು ಕೂಡ ಆ ದೂರವಾಣಿ ಕರೆಗೆ ಓ ಎನ್ನುವಂತಹ ವ್ಯಕ್ತಿ ಗೌರವಾನ್ವಿತರದ್ದು ಅದೆಷ್ಟೋ ಸಮಸ್ಯೆಗಳು ಇದ್ರೂ ಕೂಡ ಅತ್ಯಂತ ಒಂದು ಕ್ಲಿಷ್ಟವಾದ ಸಮಸ್ಯೆಯನ್ನು ಕೂಡ ಅತ್ಯಂತ ಒಂದು ಸುಲಲಿತವಾಗಿ ನಿವಾರಿಸುವಂತಹ ವ್ಯಕ್ತಿತ್ವ ಗೌರವಾನ್ವಿತರದ್ದು. ಈ ವೇದಿಕೆಯಲ್ಲಿ ತಮ್ಮನ್ನು ಅತೀವ ಸಂತೋಷದಿಂದ ಪುರಸ್ಕಾರ ಮಾಡ್ತಿದ್ದೇವೆ. ದಯವಿಟ್ಟು ತಾವುಗಳು ಈ ಸಣ್ಣ ಗೌರವವನ್ನು ಅತ್ಯಂತ ದೊಡ್ಡ ಮನಸ್ಸು ಮಾಡಿ ಸ್ವೀಕಾರ ಮಾಡಬೇಕಾಗಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಅವರ ಸನ್ಮಾನ ಪತ್ರ ವಾಚಿಸುವಾಗಲೇ ಅದೆಷ್ಟು ನಾವು ಆ ಪೀಠಿಗೆಯಲ್ಲಿ ಕೇಳಿದ್ದೇವೆ. ಎಲ್ರಿಗೂ ಕೂಡ ಒಂದಿಷ್ಟು ಸಹಕಾರದ ರೀತಿಯಲ್ಲಿ ಸೇವಾ ಮನೋಭಾವನೆಯನ್ನು ಮಾಡಿದಂತಹ ವ್ಯಕ್ತಿತ್ವ. ದಯವಿಟ್ಟು ತಾವುಗಳು ಎಲ್ಲರೂ ಕೂಡ ಒಂದು ಜೋರಾದ ಕಚ್ಚಪ್ಪಾಳೆ ಗೌರವಾನ್ವಿತರಿಗೆ ಕೊಡಬೇಕಾಗಿ ಅತ್ಯಂತ ಗೌರವದ ಮನವಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಿನ ಆಶೀರ್ವಚನ ಗೌರವಾನ್ವಿತ ಜ್ಯೋತಿಷ್ಯರು ಕೂಡ ಹೌದು ಶ್ರೀ MS ತಂತ್ರಿ ತಮ್ಮನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮಾತಿನ ಮಂಟಪಕ್ಕೆ ತಮಗಿದು ಪ್ರೀತಿಯ ಆಹ್ವಾನ. ಶ್ರೀಯುತ MS ತಂತ್ರಿ. ಜಯಲಕ್ಷ್ಮಿಯವರ ಬಗ್ಗೆ ಭಾಳ ಹೇಳೋದು. ಜಯಲಕ್ಷ್ಮಿ ಅಂತ ಹೇಳಿದ್ರೆ ಅವರು 5G ಇದ್ದಾಗೆ. ಈ 5G ಅದು ಭಾರಿ ಫಾಸ್ಟ್. ನಾನು ಅವರನ್ನು 30 ವರ್ಷದಿಂದ ನೋಡ್ತಾ ಇದ್ದೇನೆ. ಆಮೇಲೆ ಇನ್ನು ಈ ಹೆಸರು ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ. ನೋಡಿ, ಭಾರತ ಅಂತ ಹೇಳಿದ್ರೆ ಇವತ್ತು ಮುಂದುವರಿದ ರಾಷ್ಟ್ರ ದೇಶದಲ್ಲಿ ಇದು ಒಂದು ಸೆಕ್ಯುಲರ್ ಹೆಸರು ಜಯ ಭಾರತ. ಇದಕ್ಕೆ ಇನ್ನೊಬ್ಬರು ತಪ್ಪು ಹೇಳಲಿಕ್ಕಿಲ್ಲ. ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ. ಮತ್ತು ಈ ಜಯ ಅಂತೇಳಿದರೆ ಅದರಲ್ಲಿ ಒಂದು ಜೆ ಉಂಟು. ಆ ಜೆ ಅಂತೇಳಿದರೆ ಅದು ಅದರ ಲಾರ್ಡ್ ಸೂರ್ಯ. ಸೂರ್ಯ ಅಂದರೆ ಬೆಳಕು ಕೊಡುವವನು, ಎನರ್ಜಿ. ಯಾವಾಗಲೂ ಈ JIYQ ಅದು ಒಂದೊಂದು ಸೂರ್ಯ ಬೆಳಕು ಕೊಡುವವನು. ಇನ್ನು ಸೂರ್ಯ ಎಲ್ಲದಕ್ಕೂ ಅಧಿಪತಿ. ಸೂರ್ಯ ಬೆಳಕಿಲ್ಲದ್ರೆ ಯಾವುದೂ ಆಗೋದಿಲ್ಲ. ಮತ್ತು ಒಂದರಿಂದ ಪ್ರಾರಂಭ ಆಗೋದು. ಆಮೇಲೆ ಎರಡನೇ ಭಾರತ. ಈ ಭಾರತ ಎಂಬುದು ಅದರ ಆಲ್ಫಬೆಟ್ 2 BKR ಅಂದರೆ 2 ಬರ್ತದೆ. ಆಮೇಲೆ ನೋಡಿ ಲೈನಲ್ಲಿ ನೋಡಿ 1 2. ಇನ್ನು ಸೌಹಾರ್ದ ಅದು S, ಅದು 3 ಅಡಿಯಲ್ಲಿ, ಅಂದರೆ ಅದರ ಅಧಿಪತಿ ಗುರು 3. 1 2 3 ಅಂದರೆ ಇದು ಒಳ್ಳೆಯ ಸಂಕೇತ. ಆದ್ದರಿಂದ ಈ ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ
ಭಾಳಷ್ಟು ಎತ್ತರಕ್ಕೆ ಬೆಳೆಯಲಿ ಮತ್ತು ಇನ್ನಷ್ಟು ಅಭಿವೃದ್ಧಿ ಹೊಂದಲಿ. ದೇಶದಲ್ಲಿ ಭಾಳಷ್ಟು ಬ್ಯಾಂಕ್ ಆಗಿ ದೊಡ್ಡ ಶೈನ್ ಆಗಲಿ. ಆಮೇಲೆ ಇದಕ್ಕೆ ಈ ಬ್ಯಾಂಕಿನಲ್ಲಿ ಎಲ್ಲರೂ ಹಣ ಇಡುವಂತಾಗಲಿ. ಹಣ ಇಟ್ಟ ಹಣವನ್ನು ಅವರು ಸಾಲ ಕೊಟ್ಟು ಅದನ್ನು ಮರುಪಾವತಿ ಮಾಡೋದಾಗಲಿ. ಅದು ಎಲ್ಲರಿಗೂ ಉಪಯೋಗವಾಗಲಿ, ಎಲ್ಲರೂ ಸದುಪಯೋಗಪಡಿಸಲಿ. ಮುಂದೆ ಈ ಬ್ಯಾಂಕಿನಲ್ಲಿ ಈ ಬ್ಯಾಂಕು ದೊಡ್ಡ ಮಟ್ಟದ ಒಂದು ಬ್ಯಾಂಕ್ ಆಗಿ ಆಗಬೇಕು ಅಂತ ನಾನು ದೇವರು ಬೇಡ್ತೇನೆ. ದೇವರು ಆಶೀರ್ವಾದ ಮಾಡ್ತಾರೆ. ತಥಾಸ್ತು. ಖಂಡಿತವಾಗಿಯೂ ಕೂಡ ನಾನು ಮೊದಲೇ ಉಲ್ಲೇಖ ಮಾಡಿದ ಹಾಗೆ ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಭಾರತ ರತ್ನ BR ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ದಿನ. ಅದೇ ದಿನ ಯುಗದ ಆದಿಯೂ ಕೂಡ ಹೌದು, ವಿಷು ಹಬ್ಬ ಕೂಡ ಹೌದು. ನಾವೆಲ್ಲರೂ ಕೂಡ ಇನ್ನು ಮನೆಗೆ ಹೋಗಿ ವಿಷು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಇದ್ದೇವೆ. ಆದರೆ ಮುಂಜಾವಿನಿಂದ ಒಂದಿಷ್ಟು ವಿಷು ಹಬ್ಬದ ನಿಮಿತ್ತ ಓಡಾಟವನ್ನು ಮಾಡಿ ಇಂದಿನ ಈ ಕಾರ್ಯಕ್ರಮಕ್ಕೂ ಕೂಡ ಉಪಸ್ಥಿತಿ ಇರುವಂತಹ ಅದ್ಭುತ ವ್ಯಕ್ತಿ ಯಾರಪ್ಪ ಅಂತ ಹೇಳಿದರೆ ಗೌರವಾನ್ವಿತ ಪ್ರಾಧ್ಯಾಪಕರು ಉಳ್ಳಾಳದ ಮುತ್ತು ಶ್ರೀಯುತ ಅರುಣ್ ಉಳ್ಳಾಳ ಸರ್ ಅವರಿಗೆ ತಮಗಿದು ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಅತ್ಯಂತ ಗೌರವದಿಂದ ಮಾತಿನ ಮಂಟಪಕ್ಕೆ ಶುಭಾಶಂಸನೆಗಾಗಿ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಚಾಂದ್ರಮಾನ ತಿಂಗಳುದ ಆಜಿ ಪೋಪುನ ನೀನಿ ಪಂಡ ಒರ್ಮರೆ ತಾರೀಕು ಯುಗಾದಿ ಅದು ಇನಿ ಆಜಿ ದಿನ ಆಪುಂಡು ಅಂಚಾದು ಚಾಂದ್ರಮಾನದ ಆಜಿ ಸೌರಮಾನದ ಒಂಜಿ ಕೋಡೆ ಸಂಕ್ರಾಂತಿ ಇನಿ ಸಿಂಗೋಡೆ ಇನಿತ್ತ ದಿನ ಏರ್ಲ ಕಾಸು ಅಂಚಿಂಚು ಕೊರಿಯರ ಬಲ್ಲಿಗೆ ಇಂಚಿನ ಲೆಕ್ಕಾಚಾರದ ದಿನನು ತೂದು ಮೂಲು ಕಾಸುದನೇ ವ್ಯವಹಾರ ಕಾಂಚಣಂ ಕಾರ್ಯಸಿದ್ಧಿ ಕಾಸುದನೇ ವ್ಯವಹಾರ ಕೊಂಚ ಶುಭ ಆದಿನ ಯುಗತ ಆದಿದಾನಿ ಪರಿಕಲ್ಪನೆ ಮಂತದಿರತ್ತೆ. ಏರ್ನ ಪೂರ ತರೆಯಿಂದ ತೆಪ್ಪಿರೋ ಬಲ್ತದನೋ ಅಗ್ಲಿಗೊರ ಜೋರಾದ ತಾಟಿ ಬಿಟ್ಟದೊಂಜಿ ಅಭಿನಂದನೆ. ಅಣ್ಣರು ಜೋಯಿಸರು ಬಾರಿ ಪೊರ್ಲುಡು ಆರ್ನ ಸಂಖ್ಯಾಶಾಸ್ತ್ರದ ಜ್ಞಾನದ ಪ್ರಗಲ್ಭತೆದ ಮುಖೇನ ಒಂಜಾತ ಲೆಕ್ಕಾಚಾರ ಪಂಡೇರು ಅಂದು ನೆನೆಕಾಡು ಪಂಡಿಲಕನೆ ಆಜಿನ ದಿನ ಒಂಜಿನ ದಿನ ಇಂದು ಪೂರ ಶುಭಪ್ರದ ಅಂದು ಶಾಸ್ತ್ರಲ ಪನ್ಪುಂಡು. ಈ ಜಯ ಭಾರತ ಪನ್ಪುನಂಜಿ ಪುದರ್ದೀತೇರು ಬಾರಿ ಪೊರ್ಲು ಎಂಕಲು ಯಾನವಾಡು ಆಶಾ ಮೇಡಮ್ ಅವಡು ಅವಳು ಕುಲ್ದಿನ ಗುರು ಸದೃಶರೈನ ತುಕರಾಮ್ ಪೂಜಾರಿ ಸರ್ ಅದವಡು ಎಂಕಲು ಪೂರ ಈ ಸಂಖ್ಯೆದ ಮೂಲಕ ಲೆಕ್ಕ ಪಾಡ್ನತ್ತು ಎಂಕಲು ಭಾಷೆದ ಮೂಲಕ ಲೆಕ್ಕ ಪಾಡ್ನಕಲ್ಲಿ ಆ ಮುಖೇನ ತೂಪುನಾಂಡ ಜಯ ಭಾರತ ಜೈ ಪನ್ಪುನ ಧಾತುಡ್ದು ಜಯ ಪನ್ಪುನ ಬರ್ಪುಂಡು ಅವು ಶುಭಪ್ರದವಾಯಿನ ಅಕ್ಷರ. ಭಾರತ ಪನ್ಪುನ ಶಬ್ದಲ ಅಂಚನೆ ಬೇತೆ ಬೇತೆ ವ್ಯಕ್ತಿಮೂಲವಾಯಿನ ಕತೆ ಇತ್ತನಲ್ಲ. ಭಾರತ ಪನ್ಪುನ ಸಂಸ್ಕೃತ ಪದದ ಅರ್ಥ ಭಾ ಪ್ಲಸ್ ರಥ ಅಂದು ಭಾ ಪಂಡ ಬೊಳ್ಪು ಅಂದ ಅರ್ಥ. ಭಾಸುರ ಪನ್ಪುನ ಪದ ಪುರಂಡು ನಮ್ಮಡ ಬೊಳ್ಪು ಅಂದ ಅರ್ಥ. ರಥ ಪಂಡ ರತಿಸುವುದು ಗೊಬ್ಬುನಿಂದ ಅರ್ಥ. ಬೊಳ್ಪುಡ ಗೊಬ್ಬುನಿಂದ ಅರ್ಥ. ಬೆಳಕಿನೊಂದಿಗೆ ಆಟ ಒಡನಾಟ ಸಹನ ಆಟ ಅಂಚಾದು ಬೊಳ್ಪುದ ಒಟ್ಟಿಗೆ ಗೊಬ್ಬರ ಸಾಧ್ಯಪುನಿ ಈ ದೇಶಡು ಮಾತ್ರ ಪಂಡ ಯಾಪಲ ಜ್ಞಾನಾಭಿಮುಖಿಯಾಯಿನಂಚಿನ ಚಟುವಟಿಕೆ. ಇನಿ ಈ ಕಾರ್ಯಕ್ರಮದ ಮುಖೇನ ಈ ತೊಕ್ಕೋಟು ಲೆಕ್ಕಂತಿನ ಕ್ರಿಯಾಶೀಲ ಭಾಗೋಡು ನಿಖಲು ಪಂಪೆಲು ಬುಡ್ನ ಈ ಮೆಟ್ಟು ಕೋಟೆಕಾರೆ ಮಲ್ಲ ಪೇಂಟೆ ಅಂತಿಕ್ಕುನಿ ಬಹುಶಃ ಈ ರಡ್ಡು ಪೇಂಟೆಲ ಇಂಚೆಪ್ಪದ ದಿನೊಟ್ಟು ಆಮೆಟ್ಟು ನಿಖಲು ಈ ಪುಡೇನು ಕೊಣಾಜ ಭಾಗನ ತೂಪುನಂಡಲ್ಲ ದಿಂಜ ಕಡೆಟ್ ಅವಲಂಬಿತ ಆಪುನಿ ಈ ತೊಕ್ಕೋಟು ಪನ್ಪುನ ಕೇಂದ್ರ ಭಾಗೋಡು. ಬಹುಶಃ ನಗರಸಭೆ ಮುಟ್ಟ ಎತ್ತಿನಂಚಿನ ಉಳ್ಳಾಳ ನನ್ನದು ಮಹಾನಗರ ಪಾಲಿಕೆ ಅಂಡಲ ಆಶ್ಚರ್ಯಿಸಿ ಅಡೆಮುಟ್ಟ ಕ್ರಿಯಾಶೀಲವಾಯಿನ ಕೇಂದ್ರೀಕೃತವಾಯಿನ ಮಾತನ್ನ ಗಮನ ವೈಪುನಂಚಿನ ಸಾಂಸ್ಕೃತಿಕವಾದ ಧಾರ್ಮಿಕವಾದ ತನ್ನನಾಯಿನಂಚಿನ ಒಂಜಿ ಗುರುತು ದೀತಿನಂಚಿನ ಭಾಗ. ಮೂರು ಇಂಚಿನ ರಾಷ್ಟ್ರೀಯ ಹೆದ್ದಾರಿದ ಎಡೆ ಪ್ರಯೋಗಶೀಲ ಮನಸ್ಸುಲು ಬೇಲೆ ಮಲ್ಪುನಂಚಿನ ಜಾಗೆಡು ಇಂಚಿನ ಒಂಜಿ ಸಹಕಾರಿ ಸಂಘನ ಮೂರು ಸ್ಥಾಪನೆ ಮಲ್ಪುನವು ದಿಂಜ ಅಭಿವೃದ್ಧಿ ಪೂರಕವಾಯಿನವು ಬೊಕ ಜನಕ್ಲೆಗೆ ಒಂಜಾತು ಒಡನಾಟ ದಿಯರೆ ಸಾಹಚರ್ಯಗೆ ಕಾರಣ ಆಪುನವು ಒಂಜಾದು ದಾದ ಉದ್ದೇಶದ ಇದು ನಿಖಲು ಮಲ್ತಿದಾರ ಅವು ಖಂಡಿತವಾದ ಈ ದಿನತ್ತ ಶುಭಪ್ರದವಾಯಿನ ಹಿಡ್ದು ಬೊಕ ಸಹಕಾರಿ ತತ್ವಗೆ ದಿಂಜ ಪೂರಕವಾಯಿನ ತತ್ವವನ್ನು ಕೊರ್ನಂಚಿನ ಅಂಬೇಡ್ಕರ್ ಅವರ ಜನ್ಮದಿನ ಅಂಜಾದು ಬೇತೆ ಬೇತೆ ಕಾರಣಗೂ ಮಹತ್ವವಾಯಿನ ದಿನ ಸಿಂಗೋಡೆ ಪೊಲ್ಸುಗು ಜಲ್ಸುಗು ಕಾರಣ ಆವಾಡು ಈ ಸಲ ನಿಖಲು ಇಂಚಿನ ದಾದ ಇನಿ ಆಂಡ ಈ ಸಿಂಗುಡ ದಾನ ದ್ವಿದ್ಯದಾನ ಗೊತ್ತುಂಡು ಸಿಂಗುಡ ದಾನ ಮಲ್ತುಂಡ ತಿಂಗೊಲಿಡೀಕ ಪಿರಪಿರವೇ ಯೋಗಗೆ ಅವಲ ಈ ಬಿಸುತಾನಿ ಮಲ್ತನ ಪೊಲ್ಸುಡು ಕಣಿತಿ ಓಡುಂದು ಬನ್ಪೇರು ಆ ಕಣಿತುಂಡ ವರ್ಷ ಇಡೀ ಅಂಚಿನ ಸಮೃದ್ಧಿದ ನೋಟಲು ತೂಯರ ತಿಕ್ಕೊಂಡಿಗೆ ಎಡ್ಡೆ ಬೇಲೆ ಸುರುಮಂತನ ಎಡ್ಡೆ ಬೇಲೆಗೆ ಅಂಚಾದು ಈ ಒಂಜಿ ಪೊಲ್ಸುದ ಕಾರಣಕ್ಕೂ ತಿಂಗೊಲ್ಲ ಇಂಚಿನ ಒಂಜಿ ವೇದಿಕೆ ಮೂಲ ಉಂಡಾವಡು ಬೇತೆ ಬೇತೆ ಶಾಖೆಲು ಆವಡು ಎಡ್ಡೆ ಅಭಿವೃದ್ಧಿ ಕಾರಣವ ಆವಡು ಎಂದು ಲೆಪ್ಪುದೊಟ್ಟಿಗೆ ಈ ಸಂಗ್ರಹ ಬುದ್ಧಿ ಪನ್ಪುನೋ ಬಾರಿ ವಿಶೇಷ. ಒಂಜಿ ವಿದ್ವಾಂಸರ ಪನ್ಪೇರು ದುಂಬು ಕಾಲುಡು ತುಳುನಾಡುದ ದೇವಲ್ಯದ ಕೊಡಿಕಂಬದ ಮಿತ್ತುಲ ಈ
ಅತಿಕಾರ ಬುಳೆತ್ತ ಬಾರನ್ನು ಸಂಗ್ರಹ ಮಂತದ್ದು ಒಂದಿತ್ತೇರಿಗೆ ಅವು ಎತ್ತು ಒಂಜಿ ವಿಶೇಷವಾಯಿನ ಆಲೋಚನೆ ಪಂಡ ಎಲ್ಲೆದ ಬಗೆಟ್ ತಿಳುವಳಿಕೆ ಪಂಡ ಇಡೀ ತುಳುವಂದ ಸೀಮೆಗೆ ಕಡಲೋ ಸುದ್ದೋ ಎರ್ಕದು ಬೊಳ್ಳ ಬತ್ತಂಡ ಆ ಬೊಳ್ಳಡಿ ಇಡೀ ಊರು ಬೋಂಡಲ ಪಿರ ಊರು ತರೆದೆರ್ತು ಉಂತೆರೆ ಬುಳೆಸಲೆ ಪೊಲಿ ಎರ್ಚು ಅಂದು ಬರಿಯರೆ ಪೊಲಿ ಆಯರೆ ಕಂಡದ ಬೇಲೆ ಬೆನ್ನಿ ಆಯರೆ ಆ ಕೊಡಿ ಕಂಬದ ಮಿತ್ತು ಪಾಡಿನಂಚಿನ ಬುಳೆಡ್ದು ಸಾಧ್ಯ ಅವಡು ಪನ್ಪುನ ಮುಂದಾಲೋಚನೆ ಅವು ಆತ ಸಂಗ್ರಹ ಬುದ್ಧಿ ಉಪ್ಪುನಂಚಿನ ಚಿಂತನಶೀಲತೆ ತುಳುನಾಡಿದಿತ್ತನು ಇಂದು ಸಂಗ್ರಹ ಬುದ್ಧಿ ಆಡು ನೆಟ್ಟು ರಡ್ಡನೆ ಮೋನೆ ಪುನಿ ಅಣ್ಣೆರ್ ನಕಲು ಪುರ ಎಕ್ಕಡ್ದಿಂಚಿ ಪನ್ನೊಂದು ತೆರೆ ಈ ಸಾಲ ಕೊರ್ಪುನ ಬಗೆಟ್ ಯಾನಿ ಯಾಪಲ ಈ ಸಾಲ ಅಂದು ಪನ್ನಗ ಪನ್ಪುನ ಉಂಡು ಹಿರಿಯಕಲು ಇಲ್ಲದ ಬಗೆಟ್ ಮದ್ಮೆದ ಬಗೆಟ್ ಎಜುಕೇಷನ್ದ ಬಗೆಟ್ ಮಲ್ತಿನಂಚಿನ ಸಾಲನು ಇಲ್ಲದ ಜೋಕುಲ್ಡ ಪನೋಡು ದಿಂಜ ಕಡೆಟಿಂದನು ಪಂಡಿನ ಪಾತ್ರ ಪನೋಡು ಅಗತ್ಯವಾದ ಪನಾಂದೆ ಇತ್ತಂಡ ಬಾಳೆಹಣ್ಣುಂಡು ಎನ್ನ ಅಮ್ಮರಡು ಎಡ್ಡೆ ಕಾಸು ಈ ಲೋನ್ ಆವಡು ಎಂಗೆಲ್ಲ ಈ ಪೇರೆಂಟ್ಸ್ ಮೀಟಿಂಗ್ ಮೇಡಮ್ ಗೊತ್ತುಪ್ಪು ಪೇರೆಂಟ್ಸ್ ಮೀಟಿಂಗ್ ಬತ್ತದು ಪನ್ಪುನು ಏಕೈಕ ವಾಕ್ಯ ಸರ್ ನಮಗೆಲ್ಲ ಕಲೀಲಿಕ್ಕೆಲ್ಲ ಆಗ ಎಲ್ಲಿತ್ತು ಚಾನ್ಸ್ ನಮಗೆ ಬಹಳ ಕಷ್ಟ ಇತ್ತಪ್ಪ ನಾವು ಬಹಳ ದೂರ ನಡ್ಕೊಂಡು ಹೋಗ್ತಿದ್ದೆವು ಇವರಿಗೆ ಒಂದು ಕೇಳಿದರೆ 10 ತೆಗೆದು ಕೊಡ್ತೇವೆ ಇವರಿಗೆ ಏನೂ ಕಷ್ಟವೇ ಗೊತ್ತಾಗಬಾರ್ದೆಂಬ ಕಾರಣಕ್ಕೆ ಇಂದುವೇ ನಮ್ಮ ಮನ್ಪುನ ತಪ್ಪು ಒಂತೆ ಭಂಗ ಗೊತ್ತಾವಡು ಈ ಕತ್ತಲಡಿ ತಿನ್ನೆಗೆ ಮಾತ್ರ ಬೊಳ್ಪುದ ರುಚಿ ನಸೆ ಪಸೆಲು ಪೂರ ಗೊತ್ತಾಯಿರೋ ಸಾಧ್ಯ ಅಂಚಾದು ಒಂತೆ ಅಂಡಲ ಇಲ್ಲಗೇತು ಲೋನ್ ಉಂಡು ನಿನ್ನ ಕಲ್ಪಾಟಿಗೆದ ಫೀಸ್ಗೇತು ಲೋನ್ ಉಂಡು ಏನು ಪೂರ ತೆರಿಪೋಡು ಕಾಲೇಜಿದ ಫೀಸ್ ಕಟ್ಟಾರೊಂದೊಂದು ಇಲ್ಲದ ಜೋಕುಲು ಬತ್ತದ ಅಪ್ಪೆಡ ಕೆಂಡ ಅಪ್ಪೆ ಅಮ್ಮೇರ್ನ ಮೊನೆ ತೂಪೇರು ಅಪ್ಪಗ ಅಮ್ಮೇರು ಮೆಲ್ಲ ಅಪ್ಪೆನಿಂದ ಉಲೈ ಬಲಗೆ ಪಂಡದು ಉಲೈದ ಕೋಣಿಡ್ಬೋದು ಅವಳು ದಾದನ ಮಣ 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 ಚರ್ಚೆ ಮಲ್ತದು ಅಲ್ತದ್ದು ಎಂಚಾಂಡಲ ಒಂಜಿ 400-500 ನೋಟು 2,000 ರೂಪಾಯಿನ ಕೊರ್ಪೇರು ಬಾಲ್ಯದಾದ್ರೆ ಉಂಡು ಕಬಟ್ಟು ದುಲೈ ಬಾಕಿಲು ಪಾಡ್ರ ಅವಂದಿನ ತಟ್ಟಿ ಕಾಸು ಉಂಡು ಹಿಡಿದು 4 ನೋಟನ್ನು ಒಯ್ತದ್ದು ಕೊರಿಯರು ಅತ್ತು ನಿಜವಾದ ಉಲೈ ನಡತಿನ ಸಂಗತಿದಾದ ಅಮ್ಮೇರು ಅಪ್ಪೆಡ ಪನ್ಪೇರಿಂದ ಒಂದು ಲೋನುಗು ಇಂಚ ಒಲ್ತುಡ್ದಪ್ಪ ಎನ್ನಡೈತವ 2,000 ವರನೆ ಕೆಂಡ ಒಲ್ತು ಕನಪುನಿ ಆ ಸಂಘದ ಲೋನುಗು ಕಟ್ಟೆರೆತ್ತಿನ 2,000 ವರಗು ಕೊರುಗೆ ಇಂದು ಆತಿನ ಅಡ್ಜಸ್ಟ್ಮೆಂಟ್ ಯಾ ಮನ್ಪುನಿ ಆ ಉಲಾಯ್ಡು ಚರ್ಚಾನಾಗ ಬಡದಿನ್ಲೆತ್ತದ ಅಣ್ಣೆ ರೆಂಚ ಪಾತೇರಿಯರು ಈ ಮಗೆಲ್ಲೇ ಪೋಡು ದಾಪುರ್ತುಡು ಮಗೆಲ್ಲೇ ಪೋಡು ಅಯ್ಯ ಗೊತ್ತಾವಡ ಏನು ಎದುರು ಚರ್ಚೆ ಅವಡು ಒಲ್ತುಡ್ದ 500 ನೋಟು ಬತ್ತುಂಡು ಒಲ್ತುಡ್ದು ಈ ಭಂಗ ಆಪುಡು ಈ ಆಹಾರ ಹೇಗೆ ಉತ್ಪಾದನೆ ಮಾಡುತ್ತಾರೆ ಎಂಬುದು ಗೊತ್ತಿದ್ದರೆ ಆಹಾರವನ್ನು ಹೇಗೆ ಸದ್ಬಳಕೆ ಮಾಡಬೇಕೆಂಬುದು ಗೊತ್ತಿರ್ತದೆ ಎಂಚ ಬುಳೆ ಆಪುಣದು ಗೊತ್ತಿದ್ದ ಎಂಚ ತೆನಸಿದು ನೋಡೋದು ಗೊತ್ತುಪುಡು ಅಂಚನೆ ಕಾಸು ಎಂಚ ಇಲ್ಲಾಡು ಉಂಡಾಪುಂಡು ಎಂಚ ಇಲ್ಲಾಡಿ ಇನಿ ಬಿರಿಯಾನಿ ಮಲ್ತೇರು ಇನಿ ಬಿಸುಕು ಪಾಯಸ ಮಲ್ತೇರು ಒಲ್ತುಡ್ದು ಕಾಸು ಬತ್ತುಂಡು ಕೋಡೆ ಅಮ್ಮೇರ ಪನೊಂದಿತ್ತಾರೆ ನಡ ನಯ ಪಾಯಸ ಜೀನಿ ಎಂಚ ಇಲ್ಲಾಡು ಬಿಸುಕು ಪಾಯಸ ಮಲ್ತೇರು ಇನ್ನು ತೆರಿಯೋಡು ಜೋಕುಲು ಅಪ್ಪಂಡ ಮಾತ್ರ ಕಾಸಿನೆಂಚ ವಿನಿಯೋಗ ಮಲ್ಪೋಡು ಪನ್ಪುನವ್ರು ಗೊತ್ತಾವಡು ಅಂಚಿನ ಪ್ರಜ್ಞೆ ಜೋಕುಲ್ಡ ಜಾಗೃತಿ ಆವಡಿತ್ತಂಡ ನಿಖಲ್ನ ಕಾಸದ ವಹಿವಾಟನ್ನು ಜೋಕ್ಲಿಡಿದು ದಿಂಜ ದೂರ ದೀವ ಅಂದೆ ಕಾಸನ್ನು ಬಡಿತಿನ ದೂರ ದೀಲೆ ಕಾಸದ ವಹಿವಾಟನ್ನು ಐನಾತು ಜೋಕ್ಲಿಗೆ ತೆರಿಪಾಲೆ ಇಲ್ಲಗೇತು ಖರ್ಚಾತನು ಇನಿಯೇತು ಮದ್ಮೆಗೇತು ಖರ್ಚು ಪ್ರತಿಯೊಂದಿಲ್ಲ ತೆರಿಪಾಲೆ ಅಪ್ಪಗ ಜೋಕ್ಲಿಗೆ ಒಂತೆ ಅಂಡಲ ಇಲ್ಲದ ಬಗೆಟ್ ಕಾಳಜಿ ಬರ್ಪುಂಡು ಖರ್ಚು ಎಂಚ ಕಾಸು ಎಂಚ ಉಂಡಾಪುಂಡು ಬಣ್ಣಗ ಖರ್ಚು ಮಲ್ಪುನ ಬಗ್ಗೆ ಒಂಜಿ ನಿಗಾ ಉಪ್ಪುಂಡು ಅಂಚಿನ ಬೇಲೆ ಆವಡು ಈ ಸಂಸ್ಥೆ ದಿನತ್ತ ಕಾರಣಗ್ ಅಕನ ಪ್ರಯತ್ನಶೀಲತೆಡು ಬೊಕ ಹೊಸ ಹೊಸ ಆಲೋಚನೆದ ಮುಖೇನ ಸಹಕಾರಿ ತತ್ವಗ ಹೊಸ ಜೀವಕಳೆ ಕೊರಡು ಬೊಕ ಈ ಊರುದ ಸದಾ ಅಭಿವೃದ್ಧಿಶೀಲ ಮನಸ್ಸು ಉಪ್ಪುನಂಚಿನ ತೊಕ್ಕೋಟದ ಜನಕಲ್ನ ಗೇನಗೆಂದಡು ಮನಸ್ಸುಗೆಂದಡು ಆ ಮುಖೇನ ಮಾತರ್ನ ಪ್ರೀತಿ ಪಾತ್ರತ್ವಗೆ ಆವಡಿಂದು ಪನ್ಪುನ ಆಶಯದೊಟ್ಟಿಗೆ ಈ ಮಾತಾ ಸಹಕಾರಿ ತತ್ವ ಧುರೀಣರು ಪ್ರವೀಣರು ಉಪ್ಪುನಿ ಯಾನು ಮಾತ್ರ ಒಂತೆ ಭಾಷೆದೊಟ್ಟಿಗೆ ಬೇಲೆ ಮಲ್ಪುನ ಒಂಜಿ ಬಡಪಾಯಿ ಪ್ರಾಧ್ಯಾಪಕೆ ಎನ್ನ ಮಿತ್ತು ದೀತಿನ ಗಾತ್ರದಲ್ಲೂ ಪಾತ್ರದಲ್ಲೂ ಕಿನ್ಯ ಐನ ಎನ್ನ ಮಿತ್ತು ದೀತಿನ ಮೋಕೆಗೆ ಜಯಲಕ್ಷ್ಮಿ ಅಕ್ಕಗಲ ಬೊಕ ಏರು ಪೂರ ಐಕೆ ಸಂಬಂಧಪಟ್ಟಿನ ಕುಳ್ಳಿರ ಅಕ್ಲೆಗಲ ಇರ್ಕೈ ಜೋಡಾವೆ ಪಾತೆರಗೆ ಕೇಪಿ ಕೊರ್ಲ ನಿಕ್ಲೆಗಲ ಸೊಲ್ಮೆ ಸಂದಾಯ ಮನ್ಪೋಯ್ ನಮಸ್ಕಾರ ಜುಮಾದಿಡ ತರ್ಕಾತಿಗೆ ಬಾರಿ ಪಾರ್ದಿನ ಕೈಲಿನ ಕಡಪುನತ್ತಿಗೆ ಪಡಿಲದ ಕಂಡ ಎಡ್ಡತ್ತಿಗೆ ಪೊರ್ತುದ ತುರ್ತನ ಅರಿಯೊಂದು ಬಾರಿ ಪೊರ್ಲುಡೆ ಬಿಸು ಪರ್ಬದ ಒಟ್ಟಿಗೆ ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘದ ಒಟ್ಟೊಟ್ಟಿಗೆ ಏನು ಒಗ್ಗೂಡನೆ ಮಲ್ತದು ಒಂಜಾತು ಪೊರ್ಲು ತಿರ್ಲಿನ ಯಾನ್ ಎಕ್ಕರ್ದಿಂಚ ನಿರೂಪಕೆ ಅದು ಜಯ ಭಾರತದ ಬಗ್ಗೆ ಒಂಜಾತು ವ್ಯಾಖ್ಯಾನ ಕೊರ್ರೆ ಕುರಿಯೇನು ಅವು ಏತು ಜನಕ್ಕೆ ಮುಟ್ಟುದನ್ನೊಂದು ಗೊತ್ತಿಜಿ ಆಂಡ ಶಂಕರ್ದು ಬತ್ತಂಡನೆ ತೀರ್ತೆ ಕಂಚಾದ ಪುನಗ ಪ್ರಾಧ್ಯಾಪಕರ್ಲ ಅಂದು ಗೌರವಾನ್ವಿತ ಆರು ಗಾತ್ರಡಿ ಕಿರಿಯೆ ಎಂದು ಪಂಡಿರು ಖಂಡಿತವಾದ ಅರ್ನ ಗೇನದ ಗಾತ್ರ ನಮ್ಮಡ ಏರ್ಡಲೆ ಜಾತ್ಮಲ್ಲ ವಾಗ್ಮಿಯಾರ್ ಅಂಚೆತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತರ್ಲ ಅಂದು ಗೌರವಾನ್ವಿತರಿಗೆ ಅವರ ಜೋರ್ದ ಕೈತಾಟಿದ ಗೌರವದ ಒಟ್ಟಿಗೆ ಕಾರ್ಯಕ್ರಮದ ದುಂಬತ್ತುಕೊಂಡೊಂದುಲೆ ಮುಂದಿನ ಶುಭಾಶಂಸನೆ ಗೌರವಾನ್ವಿತ ಶ್ರೀಮತಿ ಭಾರತಿ ಭಟ್ ನಿರ್ದೇಶಕರು ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಸಂಘ ನಿಮಿತ್ತ ಬೆಂಗಳೂರು ತಮ್ಮನ್ನು ಅತ್ಯಂತ ಗೌರವದಿಂದ ವೇದಿಕೆಯ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಮೊದಲನೆಯದಾಗಿ
ಒಂದು ಸೌಹಾರ್ದ ಸಂಘ ಕಟ್ಟುವುದಷ್ಟು ಸುಲಭ ಅಲ್ಲ. ಆದರೆ ಈ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ನಮ್ಮ CEO ಜಯಲಕ್ಷ್ಮಿಯವರು, ಮೊದಲಿಂದಲೂ ಗೊತ್ತಿದೆ ನನಗೆ, ಅವರದ್ದು ಪರಿಚಯ ಇದೆ, ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರೂ ಒಂದಾಗಿ ಸಮಾನ ಮನಸ್ಕರಾಗಿ ಒಂದು ಸೌಹಾರ್ದ ಸಂಘವನ್ನು ನೀವು ಕಟ್ಟಿದ್ದೀರಿ, ಅದನ್ನು ಬೆಳೆಸ್ತೀರಿ ಎಂಬ ಧೈರ್ಯವೂ ಕೂಡ ನಮಗಿದೆ. ಮೊದಲನೆಯದಾಗಿ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಹಾಗೂ ಒಳ್ಳೆಯದಾಗಲಿ ಎಂಬ ಒಂದು ಪ್ರೀತಿಪೂರ್ವಕ ಶುಭ ಹಾರೈಕೆ. ಇದು ನಾನು ಇವತ್ತು ಇನ್ವಿಟೇಷನ್ ನಿಮ್ಮನ್ನೇ ನೋಡುವಾಗ ಅದರಲ್ಲಿ ಒಂದು ಘೋಷವಾಕ್ಯ ಇವರು ಹೇಳಿದ ಹಾಗೆ, ಒಂದಾಗಿ ಸಾಗೋಣ ಒಟ್ಟಾಗಿ ಬೆಳೆಯೋಣ ಅಂತೇಳಿ. ಈ ಘೋಷವಾಕ್ಯ ಈಗ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ವೇದ ಕಾಲದಿಂದಲೂ ಇದೆ. ಸಂಘಚ್ಛದ್ವಂ ಸಂವದದ್ವಂ ಸಮೋ ಮನಾಂಸಿ ಜಾನತಾಂ, ಅಂದರೆ ನಾವು ಒಟ್ಟಾಗಿ ಬೆಳೆಯೋಣ ಒಟ್ಟಾಗಿ ನಡೆಯೋಣ ಅಂಥೇಳಿ ಇದು ವಾಕ್ಯ ಇವರು ಹಾಕಿದ್ದಾರೆ. ಆದ್ದರಿಂದ ಹೆಸರು ಕೂಡ ನಮ್ಮದು ಜಯ ಭಾರತ. ಅಂದರೆ ಈ ಹೆಸರಲ್ಲಿ, ಈ ಘೋಷವಾಕ್ಯದಲ್ಲಿ ಒಂದು ಭಾವನೆ ಇದೆ. ಮತ್ತು ಮೊನ್ನೆ ಆಗ ಉದ್ಘಾಟನಾ ಸಮಯದಲ್ಲಿ ನಮ್ಮ ಜಯಲಕ್ಷ್ಮಿಯವರ ಭಾವನೆಯನ್ನು ಕೂಡ ನಾನು ನೋಡಿದ್ದೇನೆ. ಎಲ್ಲ ಆಡಳಿತ ಮಂಡಳಿ ಸದಸ್ಯರ ಎಂತೂಸಿಯಾಸಮ್ ನಾನು ನೋಡಿದ್ದೇನೆ. ಆದ್ದರಿಂದ ಖಂಡಿತ ಈ ಸಂಸ್ಥೆ ಅಭಿವೃದ್ಧಿ ಹೊಂದುತ್ತದೆ ಅಂತ ಹೇಳಿ ನನಗೆ ಪೂರ್ಣ ವಿಶ್ವಾಸ ಇದೆ. ಮೊದಲನಾಗಿ ಹೇಳುವುದಿದ್ರೆ, ನಾವೆಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇವೆ. ಸಹಕಾರ ಅಂದ್ರೇನು? ಏನಿಲ್ಲ, ಪರಸ್ಪರರಾಗಿ ನಾವು ಒಟ್ಟಾಗಿ ಒಬ್ಬರಿಗೊಬ್ಬರು ಸಹಾಯ ಮಾಡೋದು. ಆದರೆ ಈ ಸಹಕಾರ ಸಂಸ್ಥೆ ಅಂದರೆ ನಾವು ಏನು ಮಾಡ್ತೇವೆ? ಎಲ್ಲರೂ ಹೇಳಿದ್ರು ಠೇವಣಿ ತಗೊಳ್ತೇವೆ, ಸಾಲ ಕೊಡ್ತೇವೆ, ಆದ್ದರಿಂದ ಎಲ್ಲರೂ ಅಭಿವೃದ್ಧಿಗೊಳ್ತೇವೆ ಅಂತ. ಬರೀ ಅದು ಮಾತ್ರ ಅಲ್ಲ. ಸಹಕಾರಿ ಸಂಘ ಅಂತ ಹೇಳಿದರೆ ಸಾಮಾಜಿಕ ಕಳಕಳಿಯುಳ್ಳ ವ್ಯಾವಹಾರಿಕ ಸಂಸ್ಥೆ. ಯಾಕಂತ ಹೇಳಿದರೆ ಸದಸ್ಯರು ಮಾತ್ರ ಅದರಲ್ಲಿ, ಯಾವುದೇ ಸರ್ಕಾರದ ಹಸ್ತಕ್ಷೇಪ ಇಲ್ಲ, ಯಾವುದೇ ಸರ್ಕಾರದ ಅನುದಾನವಿಲ್ಲ. ನಮ್ಮದೇ ಸದಸ್ಯರು ಅಂದರೆ ಒಂದು ಕುಟುಂಬ, ಉದಾಹರಣೆಗೆ ಹೇಳುವುದಿದ್ರೆ ಜಯ ಭಾರತ ಸೌಹಾರ್ದ ಕುಟುಂಬದ ಸದಸ್ಯರು ನಾವು ಸದಸ್ಯರು ನಮ್ಮ ಮಕ್ಕಳ ಎಜುಕೇಷನ್ಗೆ, ಇಲ್ಲ ಮಕ್ಕಳ ಮದುವೆಗೆ, ಇಲ್ಲ ಮುಂದಿನ ನಮ್ಮ ಭವಿಷ್ಯಕ್ಕೆ ಬೇಕಾದ ಹಣವನ್ನು ನಾವು ಠೇವಣಿ ಇಡ್ತೇವೆ. ಆದರೆ ನಾವು ನಮ್ಮಲ್ಲಿದ್ದ ಹಣದಿಂದ ಎಲ್ಲರಿಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ಹತ್ರ ಇರೋದು ಲಿಮಿಟೆಡ್ ಸೋರ್ಸ್. ಆದರೆ ನಾವು ಆ ಠೇವಣಿಗೆ ಸ್ವಲ್ಪ ಪ್ರತಿಫಲವನ್ನು ಸಹ ಪಡಿತೇವೆ. ಆದರೆ ಆ ಹಣ ನಮ್ಮದೇ ಸೌಹಾರ್ದ ಸಂಘದ ಅಗತ್ಯವಿರುವ ಸದಸ್ಯರಿಗೆ, ಅಂದರೆ ಯಾರು ಮಕ್ಕಳ ಎಜುಕೇಷನ್ಗೆ ಬೇಕು, ಯಾರ ಮಕ್ಕಳ ಮದುವೆಗೆ ಬೇಕು, ಇಲ್ಲ ಯಾರ ಆರ್ಥಿಕವಾಗಿ ಸಬಲರಾಗಿ ಹೊಂದಬೇಕಂತೇಳಿ ಆಸೆ ಇದ್ದವರಿಗೆ ನಾವು ಅದೇ ಹಣವನ್ನು ಸಾಲವಾಗಿ ಕೊಡ್ತೇವೆ. ಆ ಸಾಲ ಪಡೆದವರು ಕೂಡ ಧನ್ಯತಾಪೂರ್ವಕವಾಗಿ ಅದನ್ನು ಸ್ವೀಕರಿಸಿ ಅದನ್ನು ವಾಪಸ್ ಕೊಟ್ಟಾಗ ಅವರಿಂದ ಪಡೆದ ಬಡ್ಡಿಯಿಂದ ನಾವು ಎಲ್ಲ ನಮ್ಮ ಖರ್ಚು ಎಲ್ಲಗಳನ್ನು ತೀರಿಸಿಕೊಂಡು ಉಳಿದ ಹಣವನ್ನು ಇದು ನಮ್ಮ ಸಿಬ್ಬಂದಿ ವರ್ಗದವರಿಗೆಲ್ಲ ಕೊಟ್ಟು ಅದರ ನಂತರ ಉಳಿದ ಹಣವನ್ನು ನಾವು ಡಿವಿಡೆಂಡ್ ಆಗಿ ನಮ್ಮದೇ ಸದಸ್ಯರಿಗೆ ಕೊಡ್ತೇವೆ. ಎಂಥ ನಿಸ್ವಾರ್ಥ ಸೇವೆ ನೋಡಿ. ಆದ್ದರಿಂದ ಸಹಕಾರ ಸಂಘದ ಕಾನ್ಸೆಪ್ಟ್ ಈ ರೀತಿ ಇದೆ. ಅಂದರೆ ನಾವೆಲ್ಲ, ಇವರು ಗುರುಪ್ರಸಾದ್ ಬಂಗೇರ ಹೇಳಿದರು, ಈ ಸಹಕಾರಿ ಕ್ಷೇತ್ರದಲ್ಲಿ ನಿಜವಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಪ್ರಾಮಾಣಿಕತೆಯಿಂದ, ಕಮಿಟ್ಮೆಂಟಿಂದ, ಹೃದಯಪೂರ್ವಕ ಕೆಲಸ ಮಾಡಿದಲ್ಲಿ ಸ್ಕೈ ಈಸ್ ದ ಲಿಮಿಟ್. ಯಾಕಂದರೆ ನಾವು ಏನೂ ಕೆಲಸ ಮಾಡ್ಬೋದು. ಅದರಿಂದ ಆ ಪ್ರಾಫಿಟಿಂದ ನಾವು ಫಂಡ್ ಇಡ್ತೇವೆ, ಅದರಿಂದ ಚಾರಿಟಿ ಮಾಡ್ತೇವೆ. ಅಂದರೆ ಬಡವರಿಗೆ ಕೊರೋನಾದಲ್ಲಿ ನೋಡಿದ್ದೇವೆ, ಹೇಳಲಿಕ್ಕೆ ಈಗ ಸಮಯ ಇಲ್ಲ, ಅಷ್ಟು ಕೆಲಸ ಸಹಕಾರಿ ಸಂಘಗಳು ಮಾಡಿವೆ. ಆದ್ದರಿಂದ ಈ ಸಹಕಾರಿ ಸಂಘದಲ್ಲಿ ಎಲ್ಲ ನೀವು ಗ್ರಾಹಕರಾಗೂ ಸದಸ್ಯರಾಗಿ ಬಂದಿದ್ದೇವೆ. ಇದು ಎಲ್ಲ ಇದನ್ನು ಬೆಳೆಸುವುದು ಎಲ್ಲ ನಮ್ಮದು, ಎಲ್ಲರ ಜವಾಬ್ದಾರಿ ಆಗಿದೆ. ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ಸೇರೋಣ. ಇವತ್ತು ಒಳ್ಳೆಯ ಮನಸ್ಸಿನವರು, ಧಾರ್ಮಿಕ ಗುರುಗಳಿರ್ಬೋದು, ಎಲ್ಲರೂ ತಂತ್ರಿಗಳಿರ್ಬೋದು, ಎಲ್ಲರೂ ಒಳ್ಳೆಯ ಮನಸ್ಸಿನಿಂದ, ನೂರನಾರು ಒಳ್ಳೆಯ ಅನುಭವ ಇದ್ದವರು ಒಳ್ಳೆಯ ಮನಸ್ಸಿಂದ ಉದ್ಘಾಟನೆ ಆಗಿದೆ. ಅವರ ಶುಭ ಹಾರೈಕೆಯೊಂದಿಗೆ ನಮ್ಮ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ, ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಮತ್ತು ಸಿಬ್ಬಂದಿ ವರ್ಗದವರ ನಗುಮುಖದ ಸೇವೆಯೊಂದಿಗೆ ಈ ಏರಿಯಾದಲ್ಲಿರುವ ಎಲ್ಲ ನಮ್ಮ ಸದಸ್ಯರಿಗೆ ಉತ್ತಮ ಸೇವಾ ಸೌಲಭ್ಯ ಲಭಿಸಲಿ. ಮತ್ತು ಇನ್ನು ಮುಂದೆ ಕೂಡ ಈ ಸೌಹಾರ್ದ ಸಹಕಾರಿ ಒಳ್ಳೆಯ ಇತರ ಸೌಹಾರ್ದ ಸಹಕಾರಿಗಳಿಗೆ ಮಾದರಿಯಾಗಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೇನೆ. ಇನ್ನು ಸೌಹಾರ್ದ ಸಂಯುಕ್ತ ಸಹಕಾರಿಯ ನಿರ್ದೇಶಕರಾಗಿ ಯಾವಾಗಲೂ ನಿಮಗೆ ಯಾವುದೇ ವಿಷಯದಲ್ಲಿ ಟ್ರೈನಿಂಗ್ ಬೇಕಾದರೆ, ಇಲ್ಲ ಯಾವುದೇ ಸಮಸ್ಯೆ ಬರೋದು ಬೇಡ, ಬಂದಾಗ ಏನಾದರೂ ಕೇಳೋದಿದ್ದರೆ ನಾವು ಯಾವಾಗಲೂ ತಯಾರಾಗಿದ್ದೇವೆ. ನಮ್ಮ ಅಧಿಕಾರಿಗಳು
ಎಲ್ಲರೂ ನಗುಮುಖದ ಸೇವೆಯನ್ನು ನೀಡಲಿಕ್ಕೆ ತಯಾರಾಗಿದ್ದಾರೆ. ಮತ್ತು ಟ್ರೈನಿಂಗ್ ಸಹ, ಚುನಾವಣೆ ಇರ್ಬೋದು, ಆಡಿಟ್ ರಿಪೋರ್ಟ್ ಇರ್ಬೋದು, ದಿನನಿತ್ಯದ ಆಗು ಹೋಗುಗಳ ಬಗ್ಗೆ ಏನಾದರೂ ನಿಮಗೆ ಟ್ರೈನಿಂಗ್ ಬೇಕಾದರೆ ನಾವು ಯಾವಾಗಲೂ ತಯಾರಾಗಿರ್ತೇವೆ. ಆಡಳಿತ ಮಂಡಳಿ ಸದಸ್ಯರಿಗೆ ಮಗದೊಮ್ಮೆ ಹೃದಯಪೂರ್ವಕ ಅಭಿನಂದನೆಯನ್ನು ತಿಳಿಸುತ್ತಾ, ಒಟ್ಟಾಗಿ ನೀವು ಹೇಳಿದ ಹಾಗೆ ನಾವು ಒಂದಾಗಿ ಸಾಗೋಣ, ಒಟ್ಟಾಗಿ ಬೆಳೆಯೋಣ ಅಂತ ಹಾರೈಕೆಯೊಂದಿಗೆ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಸಹಕಾರ. ವಂದನೆಯನ್ನು ಅರ್ಪಿಸುತ್ತಾ ಇನ್ನು 5 ನಿಮಿಷದಲ್ಲಿ ಈ ಸಭಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಒಂದು ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಖಂಡಿತವಾಗಿಯೂ ಕೂಡ ಎಲ್ಲರೂ ಕೂಡ ಮಾತನಾಡುವವರೇ, ಆದರೆ ತಮ್ಮ ಸಮಯವನ್ನು ದಾನ ಮಾಡಿರುತ್ತಾರೆ. ಅದೇ ರೀತಿ ಕಾರ್ಯಕ್ರಮದ ಒಂದು ಮುಖ್ಯ ಅತಿಥಿಗಳು ಗೌರವಾನ್ವಿತ ಡಾಕ್ಟರ್ ಆಶಾಲತಾ ಎಸ್ ಸುವರ್ಣ ಎನ್, ಪ್ರಾಂಶುಪಾಲರು, ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು ಮಂಗಳೂರು. ತಮ್ಮನ್ನು ಅತ್ಯಂತ ಗೌರವದಿಂದ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಜಯಲಕ್ಷ್ಮಿ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರೇ, ಸಭಾಸದರೇ, ಇವತ್ತೊಂದು ಬಹುಶಃ ಒಂದು ಒಳ್ಳೆಯ ದಿನದಂದು ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ಉದ್ಘಾಟನೆಗೊಂಡಿದೆ. ಬಹುಶಃ ನಾನು ಕೃತಾರ್ಥನಾಗಿದ್ದೇನೆ ಅಂತ ಹೇಳ್ತೇನೆ. ಯಾಕಂದರೆ ಇದರ ಲೀಡರ್, ಈ CEO ಆಗಿ, ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವವರು ಮತ್ತು ಯಾರೂ ಅಲ್ಲ, ನನ್ನ ಅತಿ ನೆಚ್ಚಿನ ವಿದ್ಯಾರ್ಥಿನಿ ಶ್ರೀಮತಿ ಜಯಲಕ್ಷ್ಮಿ ಅವರು. ಬಹುಶಃ ನಾನು ಕಾಮರ್ಸ್ ಪಾಠ ಮಾಡಿ 38 ವರ್ಷಗಳವರೆಗೆ, ಅತಿ ದೀರ್ಘಕಾಲ 38 ವರ್ಷಗಳ ದೀರ್ಘ ಸೇವೆಯನ್ನು ಸಲ್ಲಿಸಿ ಇತ್ತೀಚೆಗೆ 15 ದಿನಗಳ ಹಿಂದೆ ನಾನು ನಿವೃತ್ತನಾಗಿದೆ. ನಾನು ಕಲಿಸಿದ್ದು ಕಾಲೇಜಿನಲ್ಲಿ ಕಾಮರ್ಸ್, ವಾಣಿಜ್ಯ, ಬ್ಯಾಂಕಿಂಗ್. ಅದರಲ್ಲೂ ಕೂಡ ಜಯಲಕ್ಷ್ಮಿಗೆ ಬ್ಯಾಂಕಿಂಗ್ ಕಲಿಸಿದ್ದೇನೆ, ಬ್ಯಾಂಕಿಂಗ್ ಪುಸ್ತಕಗಳನ್ನು ಬರೆದಿದ್ದೇನೆ. ಆದರೆ ಥಿಯರಿ ಬೇರೆ, ಪ್ರಾಕ್ಟಿಕಲ್ ಬೇರೆ, ಪ್ರಾಕ್ಟೀಸ್ ಬೇರೆ. ಜಯಲಕ್ಷ್ಮಿ ಅವರು ನಾನು ಏನು ಹೇಳ್ತಾ ಇದ್ದೆ ಅದನ್ನು ನಿಜ ರೂಪದಲ್ಲಿ ಮಾಡಿ ತೋರಿಸಿದಂತಹ ಒಂದು ವ್ಯಕ್ತಿ ಅಂತ ಹೇಳಿದರೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನನ್ನ ವಿದ್ಯಾರ್ಥಿನಿ, ಅದರಲ್ಲೂ ಕೂಡ ಮಹಿಳೆ, ಏನನ್ನು ಕೂಡ ಮನಸ್ಸು ಮಾಡಿದರೆ ಮಾಡಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನು ನಾನಿಲ್ಲಿ ನೆನಪಿಸ್ಕೊಳ್ತೇನೆ. ಸೊ ಜಯಲಕ್ಷ್ಮಿ ಅವರ ನೇತೃತ್ವದಲ್ಲಿ ಇಂತಹ ಒಂದು ಕಾರ್ಯಕ್ರಮ, ಇಂತಹ ಒಂದು ಸಂಘದ ಉದ್ಘಾಟನೆ ಆಗ್ತಾ ಇರುವುದು ನನಗೆ ಅತ್ಯಂತ ಹೆಮ್ಮೆಯನ್ನು ಪಡೆದಿದೆ. ನಾನು ಕಾಲೇಜಿನಲ್ಲಿ ಕಲಿಸುವಾಗ ಲೋನ್ಸ್ ಕ್ರಿಯೇಟ್ ಡೆಪಾಸಿಟ್ಸ್ ಕ್ರಿಯೇಟ್ ಲೋನ್ ಅಂತ ಹೀಗೆ, ಅಥವಾ ಇಂಡಿಯನ್ಸ್ ಆರ್ ಬಾರ್ನ್ ಇನ್ ಡೆಟ್, ಲಿವ್ ಇನ್ ಡೆಟ್ ಆ್ಯಂಡ್ ಡೈ ಇನ್ ಡೆಟ್ ಅಂತ ಈ ರೀತಿಯ ಮಾತುಗಳನ್ನು ಆಗಾಗ್ಗೆ ಹೇಳ್ತಾ ಇರ್ತೇನೆ. ಕ್ಲಾಸ್ನಲ್ಲಿ, ತರಗತಿಯೊಳಗೆ ಹೇಳ್ತಾ ಇದ್ದೆ. ಹೌದು, ಒಂದರ ರೀತಿಯಲ್ಲಿ ನಾನು ಅರುಣ್ ಉಳ್ಳಾಲರು ಏನು ಹೇಳಿದ್ರು ಆ ಮಾತಿಗೆ ನಾನು ಬದ್ಧನಾಗಿದ್ದೇನೆ. ನಾವು ಪ್ರಾಡಕ್ಟಿವ್ ಮತ್ತು ಅನ್ಪ್ರಾಡಕ್ಟಿವ್ ಪರ್ಪಸ್ ಅಂತ ಇದೆ ಸಾಲ ಕೊಡುವಾಗ. ಲೋನ್ಸ್ ಕ್ರಿಯೇಟ್ ಡೆಪಾಸಿಟ್ಸ್ ಹೌದು, ಆದರೆ ಸಾಲವನ್ನು ನಾವು ಯಾವುದಕ್ಕೆ ಮಾಡ್ತಾ ಇದ್ದೇವೆ, ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೇವೆ, ಅದು ಇಂಪಾರ್ಟೆಂಟ್ ಆಗ್ತದೆ. ಆದರೆ ಇವತ್ತು ನಾವು ಏನು ನೋಡ್ತಾ ಇದ್ದೇವೆ ಅಂದರೆ, ಮಗು ಹುಟ್ಟಿದಾಗ ಹುಟ್ಟು ಹಬ್ಬದಿಂದ ಹಿಡಿದು ಸಾಯುವ ತನಕ ಪ್ರತಿ ವರ್ಷವೂ ಹುಟ್ಟು ಹಬ್ಬದ ನೆಪದಲ್ಲಿ ವೈಭವೀಕರಣ ಮಾಡ್ತಾ ಇದ್ದೀವಿ. ಒಂದು ಮಗು ಹುಟ್ಟಿದ ದಿನದಿಂದ ಹಿಡಿದು ಅದಕ್ಕೆ ಸಾಲ ಮಾಡ್ತೇವೆ. ಮೊದಲ ಮದುವೆ ಮುಂಜಿ ಬಿಡಿ, ಅದು ಅನ್ಪ್ರಾಡಕ್ಟಿವ್, ಅದು ಸಹ ಅದೇ ರೀತಿಯಲ್ಲಿ ಮಾಡ್ತಾ ಹೋಗ್ತೇವೆ. ಸೊ ಹುಟ್ಟಿನಿಂದ ಸಾಯುವವರೆಗೆ ಕೂಡ ನಾವು ಅನ್ಪ್ರಾಡಕ್ಟಿವ್, ಎಸ್ಪೆಷಲಿ 25% ಆಫ್ ಅವರ್ ಲೋನ್ಸ್ ಗೋ ಫಾರ್ ಅನ್ಪ್ರಾಡಕ್ಟಿವ್ ಪರ್ಪಸ್. ನಮ್ಮ ಸಾಲಗಳು ಪ್ರಾಡಕ್ಟಿವ್ ಪರ್ಪಸ್ಗೆ ಹೋಗ್ತಾ ಇಲ್ಲ. ಪ್ರಾಡಕ್ಟಿವ್ ಪರ್ಪಸ್ ಅಂದರೆ ಉದ್ಯಮಗಳನ್ನು ಪ್ರಾರಂಭಿಸುವುದು ಅಥವಾ ಇನ್ಯಾವುದಾದ್ರೂ ಎಂಪ್ಲಾಯ್ಮೆಂಟ್. ನನಗೆ ಇವತ್ತು ನಿಜವಾಗಿ ಸಂತೋಷ ಏನಂತ ಹೇಳಿದರೆ, ಜಯಲಕ್ಷ್ಮಿ ಅವರು 4 ಜನರಿಗೆ ಕೆಲಸ ಕೊಡುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ನಮಗೆ ಅಗತ್ಯ ಇದೆ. ಅನ್ಪ್ರಾಡಕ್ಟಿವ್ ನಾವು ಸಾಲದಿಂದಲೇ ಎಲ್ಲರೂ ಬದುಕುವಂಥದ್ದು. ಸಾಲ ಇಲ್ಲದೆ ಬಹುಶಃ ನಾವು ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬಹುಶಃ ನಾವು ಸಾಲವನ್ನು ತೆಕ್ಕೊಳ್ಳುವಾಗ ಪ್ರಾಡಕ್ಟಿವ್ ಮತ್ತು ಅನ್ಪ್ರಾಡಕ್ಟಿವ್ ಪರ್ಪಸನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಬಹುಶಃ ಇಂತಹ ಸಂದರ್ಭಗಳು ಬರುವುದಿಲ್ಲ. ಲೋನ್ಸ್ ಬೇಕೇ ಬೇಕು. ಲೋನ್ಸ್ನಿಂದ ಪ್ರಾಡಕ್ಟಿವ್ ಲೋನ್ಸನ್ನು ತೆಕ್ಕೊಂಡು ನಾವು ನಮ್ಮ ವ್ಯಕ್ತಿಗತ ಅಥವಾ ನಮ್ಮ ವೈಯಕ್ತಿಕ ನಿರ್ಮಾಣವನ್ನು ಮಾಡುವಂಥದ್ದು ನಾವು ಮಾಡಬೇಕು ಅಂತ ಹೇಳ್ಕೊಳ್ತಾ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಸಮಯದ ಮಿತಿ ಇದೆ ಅಂತ ನನಗೆ ಗೊತ್ತಿದೆ. ಸೊ ನಾನು ಜಯಲಕ್ಷ್ಮಿ ಮತ್ತು ಅವರ ಇಡೀ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಮುಂದೆ ಒಳ್ಳೆಯ
ಒಂದು ಇರುವಂತಹ ಈ ಒಂದರಿಂದ ಪ್ರಾರಂಭಗೊಂಡಂತಹ ಈ ಸಂಸ್ಥೆ 100 ಮತ್ತು 200 ಹೀಗೆ ಮುಂದುವರಿಯಲಿ, ಅನೇಕ ಶಾಖೆಗಳನ್ನು ಅಭಿವೃದ್ಧಿ ಹೊಂದಲಿ, ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳಿಗೆ ನಿಲ್ಲಿಸ್ತೇನೆ. ಧನ್ಯವಾದಗಳು. ಗುರುವಿನ ಸ್ಥಾನದಲ್ಲಿದ್ದ ನಿಮ್ಮ ವಿದ್ಯಾರ್ಥಿಯನ್ನು ಆಶೀರ್ವದಿಸಿದ ಆಶಲತಾ ಮ್ಯಾಮ್ಗೆ ವಂದನೆಗಳು. ಇನ್ನು ಮುಂದೆ ನಮ್ಮ ಸಭಾಧ್ಯಕ್ಷರಾದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದಂತಹ ಶ್ರೀ ವಿಕ್ರಮ್ ಬಂಗೇರವರು ಒಂದೆರಡು ಹಿತನುಡಿಯನ್ನು ನುಡಿಬೇಕಾಗಿ ಕೇಳ್ಕೊಳ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ವಂದಿಸುತ್ತಾ, ಈ ಒಂದು ಸಹಕಾರಿ ಸಂಸ್ಥೆಯ ಹುಟ್ಟಿಗೆ ಕಾರಣರಾದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ಹಿಂದಿನ ಶಕ್ತಿ ಜಯಲಕ್ಷ್ಮಿ ಮೇಡಮ್ ಅವರಿಗೆ ಕೂಡ ವಂದಿಸುತ್ತಾ, ಈ ಒಂದು ಸಹಕಾರಿ ಸಂಘದ ರಚನೆಯ ಉದ್ದೇಶ ಏನಂತ ಹೇಳಿದರೆ, ಆರ್ಥಿಕವಾಗಿ ಪ್ರತಿಯೊಬ್ಬರನ್ನು ಸಬಲೀಕರಣಗೊಳಿಸುವಂಥದ್ದು ನಮ್ಮೆಲ್ಲರ ಒಂದು ಉದ್ದೇಶವಾಗಿರ್ತದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ, ಸಲಹೆ ಎಲ್ಲವನ್ನು ನಾನು ಹೃತ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಾವು ಮರೆಯಲಾರದಂಥ ಒಬ್ಬ ವ್ಯಕ್ತಿತ್ವ ಅಥವಾ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ನಮ್ಮ ಶಶಿಧರ್ ಶೆಟ್ಟಿ ಸರ್. ಅಂದರೆ ನಮಗೆ ಪ್ರತಿಯೊಂದು ಕ್ಷಣದಲ್ಲೂ ನಮಗೆ ಸಲಹೆ ಸೂಚನೆಗಳನ್ನು ಸರಿಯಾಗಿ ನೀಡ್ತಾ ಇದ್ದರು. ಅವರಿಂದಾಗಿ ಈ ಒಂದು ಕಾರ್ಯಕ್ರಮ ಸಂಪನ್ನತೆಯನ್ನು ಕಾಣ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಸಂತಸ ಪಡ್ತಾ ಇದ್ದೇನೆ. ನಮ್ಮ ಉದ್ದೇಶ ಏನಿದೆ ಅಂತ ಹೇಳಿದರೆ ಅದೇ ಆರ್ಥಿಕವಾಗಿ ಸಬಲೀಕರಣ ಅಂತ ಹೇಳಿದೆ. ತೊಕ್ಕೊಟ್ಟಿನಂಥ ಈ ಒಂದು ಪ್ರಾಶಸ್ತ್ಯ ಇರುವಂಥ ಜಾಗದಲ್ಲಿ ಬಹಳ ಹಿಂದೆ ನಾವು ಸ್ಥಾಪನೆ ಮಾಡಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು. ಈ ಒಂದು ಸಹಕಾರಿ ಸಂಸ್ಥೆಯ ಉದ್ದೇಶಗಳನ್ನು, ನಮ್ಮ ಸಂಸ್ಥೆಯ ಉಪವಿಧಿಗಳನ್ನು ಪಾಲನೆ ಮಾಡುತ್ತಾ ನಾವು ನಮ್ಮಿಂದ ಆದಷ್ಟು ಸಾರ್ವಜನಿಕರ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ. ಅದೇ ರೀತಿ ಸಹಕಾರಿ ತತ್ವಗಳನ್ನು ಹಾಗೂ ಸಹಕಾರಿ ಸಿದ್ಧಾಂತಗಳನ್ನು ಗೌರವಿಸ್ತಾ ನಮ್ಮಿಂದ ಎಲ್ಲರಿಗೆ ನಮ್ಮಿಂದ ಆಗುವಂಥ ಎಲ್ಲ ಪ್ರಯೋಜನಗಳನ್ನು ತಾವೆಲ್ಲರೂ ಪಡಿಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಇಷ್ಟು ಹೇಳಿ ಹೆಚ್ಚು ಸಮಯವನ್ನು ನಾನು ವ್ಯರ್ಥ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ತಮ್ಮೆಲ್ಲರ ಸಲಹೆ ಸಹಕಾರ ಯಾವತ್ತೂ ನಮ್ಮೊಂದಿಗೆ ಇರಲಿ ಅಂತ ತಮ್ಮೆಲ್ಲರಲ್ಲಿ ಯಾಚಿಸುತ್ತಾ ವಂದನೆಗಳು. ಸಭೆಯ ಅಧ್ಯಕ್ಷರಾದ ಶ್ರೀ ವಿಕ್ರಮ್ ಅವರಿಗೂ ಕೂಡ ವಂದನೆಗಳು. ಇನ್ನು ಮುಂದೆ ನಮ್ಮ ಧನ್ಯವಾದ ಸಮರ್ಪಣೆಯನ್ನು ಡಾಕ್ಟರ್ ಭಾರತಿ ಅವರು ನಡೆಸಿಕೊಡಲಿದ್ದಾರೆ. ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ಇದರ ಉದ್ಘಾಟನಾ ಸಮಾರಂಭ ಇದೀಗ ಸಂಪನ್ನಗೊಂಡಿದೆ. ಈ ಉದ್ಘಾಟನಾ ಸಮಾರಂಭದಲ್ಲಿ 10 ಹಲವು ಜನರ ಶ್ರಮವಿದೆ. ಇದಕ್ಕಾಗಿ ಶ್ರಮಪಟ್ಟಂತಹ ಎಲ್ಲರನ್ನು ನೆನಪಿಸಿ ಕೃತಜ್ಞತೆ ಸಲ್ಲಿಸುವಂತಹ ಸಂದರ್ಭ ಇದು. ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ಇದರ ಉದ್ಘಾಟನೆಯನ್ನು ಮಾಡಿ ಶುಭ ಹಾರೈಸಿ ಹಿತನುಡಿಗಳನ್ನು ನುಡಿದ MP ನೊರೋನ ವಕೀಲರು, ಮಾಜಿ ಅಧ್ಯಕ್ಷರು, MCC ಬ್ಯಾಂಕ್ ಲಿಮಿಟೆಡ್ ಮಂಗಳೂರು ಇವರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಇವತ್ತಿನ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಡಾಕ್ಟರ್ ಅರುಣ್ ಉಳ್ಳಾಲ್, ಪ್ರಾಧ್ಯಾಪಕರು, ಸೇಂಟ್ ಆಗ್ನೆಸ್ ಕಾಲೇಜ್ ಮಂಗಳೂರು. ಇವರ ಶುಭ ನುಡಿಗಳು ನಮ್ಮ ಮುಂದಿನ ಕಾರ್ಯಗಳಿಗೆ ದಾರಿದೀಪವಾಗಲಿದೆ. ಅವರಿಗೆ ನಮ್ಮ ಸಂಘದ ಸರ್ವ ಸದಸ್ಯರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀ ಪ್ರಕಾಶ್ ಕುಂಪಳ, ಯುವ ಉದ್ಯಮಿ, ಬೆಂಗಳೂರು. ಅವರಿಗೆ ಕೂಡ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ತಮ್ಮ ಉಪಸ್ಥಿತಿ ಹಾಗೂ ಆಶೀರ್ವಚನದಿಂದ ನಮ್ಮ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದ ಶ್ರೀ MS ತಂತ್ರಿ, ಜ್ಯೋತಿಷ್ಯರು, ಜನಾಬ್ ಹನೀಫ್ ಹಾಜಿ, ಅಧ್ಯಕ್ಷರು, ಕೇಂದ್ರ ಜುಮ್ಮಾ ಮಸೀದಿ ಮತ್ತು ದರ್ಗಾ ಶರೀಫ್ ಉಳ್ಳಾಲ್, ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋ ಅವರೆಲ್ಲರಿಗೂ ನಮ್ಮ ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ಸರ್ವ ಸದಸ್ಯರ ಪರವಾಗಿ ವಂದನೆಗಳು. ಶ್ರೀ ಶಶಿಧರ್ ಶೆಟ್ಟಿ, ಕೆರಮ ಕಟೀಲು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ನಂದಿನಿ ಪತ್ತಿನ ಸಹಕಾರ ಸಂಘ ಕಟೀಲು. ಇವರು ಜಯ ಭಾರತ ಸೌಹಾರ್ದ ಸಹಕಾರ ಸಂಘ ಸ್ಥಾಪನೆಗೆ ಕಾರಣೀಕರ್ತರಾದವರು. ಈ ದಿನ ಕಾರ್ಯಕ್ರಮಕ್ಕೆ ತಮ್ಮ ಗೌರವ ಉಪಸ್ಥಿತಿಯಿಂದ ಶುಭ ಕೋರಿದ್ದಾರೆ. ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ರೂಪೇಶ್ ಬಿ, ಮಾಜಿ ಅಧ್ಯಕ್ಷರು, ಜಯದೇವಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತ, ಬ್ರಹ್ಮರಕುಡ್ಲು. ಇವರ ಸಲಹೆ ಪ್ರೋತ್ಸಾಹಕ್ಕೆ ನಮ್ಮೆಲ್ಲರ
ಎಲ್ಲ ಸರ್ವ ಸದಸ್ಯರ ಪರವಾಗಿ ಕೃತಜ್ಞತೆಗಳು. ಥ್ಯಾಂಕ್ ಯು ಸರ್. ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ಇದರ ಅಧ್ಯಕ್ಷರು ಶ್ರೀ ವಿಕ್ರಮ್ ಬಂಗೇರ. ಇಡೀ ಕಾರ್ಯಕ್ರಮದ ರೂಪರೇಷೆಯಲ್ಲಿ ಇವರ ಪಾತ್ರ ದೊಡ್ಡದು. ಅವರಿಗೆ ಕೂಡ ವಿಶೇಷವಾದ ಧನ್ಯವಾದಗಳು. ಶ್ರೀ ಆನಂದ್ ಗಟ್ಟಿ ಪಿ ಉಪಾಧ್ಯಕ್ಷರು ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ, ಇವರ ಸಲಹೆ ಹಾಗೂ ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮ ಇಷ್ಟರ ಮಟ್ಟಿಗೆ ನೆರವೇರಲು ಸಾಧ್ಯವಾಗಿದೆ. ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಬೆನ್ನೆಲುಬು ಆಗಿರುವವರು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಜಯಲಕ್ಷ್ಮಿ AS. ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ಇವರ ಕಲ್ಪನೆಯ ಕೂಸು. ಇದರ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಬಹು ಮುಖ್ಯವಾದ ಪಾತ್ರ ವಹಿಸಿ ಎಲ್ಲರನ್ನೂ ಒಗ್ಗೂಡಿಸಿದ ನಿಮಗೆ ಇಲ್ಲಿ ಸೇರಿರುವ ಎಲ್ಲ ಜನರ ಪರವಾಗಿ ವಂದನೆಗಳು. ಥ್ಯಾಂಕ್ ಯು ಮೇಡಮ್. ಸಭಾ ಕಾರ್ಯಕ್ರಮದ ಮೊದಲು ಉದ್ಘಾಟನಾ ಸಮಾರಂಭವು ಸಮರ್ಥವಾಗಿ ನೆರವೇರಿತು. ಆಡಳಿತ ಕಚೇರಿ ಉದ್ಘಾಟನೆಯನ್ನು ಮಾಡಿದವರು ಶ್ರೀ MP ನೊರೋನಾ. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟವರು ಶ್ರೀ T ಗಣೇಶ್ ಭಟ್ ತಲಪಾಡಿ. ಇವರಿಗೆ ಕೂಡ ನಮ್ಮ ಧನ್ಯವಾದಗಳು. ಭದ್ರತಾ ಕೊಠಡಿಯ ಉದ್ಘಾಟನೆಯನ್ನು ಮಾಡಿದವರು ಶ್ರೀ ಕೃಷ್ಣ ಶೆಟ್ಟಿ, ಕೆಳಗಿನ ಕೋಟೆಗಾರುಗುತ್ತು, ಅಧ್ಯಕ್ಷರು ಕೋಟೆಗಾರು ವ್ಯವಸಾಯ ಸೇವಾ ಸಹಕಾರ ಸಂಘ. ಇವರಿಗೆ ಕೂಡ ನಮ್ಮ ಧನ್ಯವಾದಗಳು. ಭದ್ರತಾ ಕೋಶ ಉದ್ಘಾಟನೆಯನ್ನು ಮಾಡಿದವರು ಶ್ರೀಮತಿ ಭಾರತಿ ಭಟ್ ಹಾಗೂ ನಮಗೆ ಹಿತನುಡಿಯನ್ನು ಕೂಡ ಅವರು ನುಡಿದಿದ್ದಾರೆ. ಅವರಿಗೆ ಕೂಡ ನಮ್ಮ ಧನ್ಯವಾದಗಳು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೊಠಡಿಯ ಉದ್ಘಾಟನೆಯನ್ನು ಮಾಡಿದವರು ಸುರೇಶ್ ರೈ, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ಸೌಹಾರ್ದ ಸಹಕಾರಿ ನಿಯಮಿತ. ಇವರಿಗೂ ಕೂಡ ನಮ್ಮ ಧನ್ಯವಾದಗಳು. ಗಣಕಯಂತ್ರ ಉದ್ಘಾಟನೆಯನ್ನು ಮಾಡಿದವರು ಶ್ರೀ ಭಾಸ್ಕರ್ ದೇವಸ್ಯ, ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ಸೌಹಾರ್ದ ಸಹಕಾರಿ ನಿಯಮಿತ. ಇವರಿಗೂ ಕೂಡ ನಮ್ಮ ವಂದನೆಗಳು. ನಗದು ಕೌಂಟರ್ನ ಉದ್ಘಾಟನೆಯನ್ನು ಮಾಡಿದವರು ಶ್ರೀ ಗುರುಪ್ರಸಾದ್ ಬಂಗೇರ, ಮೈಸೂರು ಪ್ರಾಂತೀಯ ಅಧಿಕಾರಿಗಳು. ಇವರಿಗೂ ಕೂಡ ನಮ್ಮ ಧನ್ಯವಾದಗಳು. ಸಂಘದ ಲಾಂಛನ ಮತ್ತು ನಾಮಫಲಕ ಅನಾವರಣವನ್ನು ಮಾಡಿದವರು ಶ್ರೀ ವಿಜಯ್ BS, ಅಭಿವೃದ್ಧಿ ಅಧಿಕಾರಿ. ಇವರಿಗೆ ಕೂಡ ನಮ್ಮ ವಂದನೆಗಳು. ನಿರಕು ಠೇವಣಿ ಪತ್ರದ ಬಿಡುಗಡೆ ಮಾಡಿದವರು ಶ್ರೀ ವೆಂಕಟೇಶ್ ಕುಂಪಳ, ಮಾಜಿ ಸೈನಿಕರು. ಇವರಿಗೂ ಕೂಡ ನಮ್ಮ ವಂದನೆಗಳು. ಜಯ ಭಾರತ ನಗದು ಪತ್ರ ಬಿಡುಗಡೆ ಮಾಡಿದವರು ಡಾಕ್ಟರ್ ಆಶಾಲತಾ S ಸುವರ್ಣ N, ಪ್ರಾಂಶುಪಾಲರು ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು ಮಂಗಳೂರು. ಇವರಿಗೂ ಕೂಡ ನಮ್ಮ ವಂದನೆಗಳು. ಮಾಸಿಕ ಠೇವಣಿ ಖಾತೆ ಪುಸ್ತಕ ಬಿಡುಗಡೆ ಮಾಡಿದವರು ಶ್ರೀಮತಿ ಜಯಶ್ರೀ, ದೈಹಿಕ ಶಿಕ್ಷಣ ಯೋಗ ಶಿಕ್ಷಕಿ, ಗೈಡ್ಸ್ ತರಬೇತಿ ಆಯುಕ್ತೆ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿಣ್ಣಿಕಂಬ್ಳ. ಇವರಿಗೂ ಕೂಡ ನಮ್ಮ ಹೃದಯಪೂರ್ವಕ ವಂದನೆಗಳು. ಉಳಿತಾಯ ಖಾತೆ ಪುಸ್ತಕ ಬಿಡುಗಡೆ ಮಾಡಿದವರು ಶ್ರೀ ಅಬ್ದುಲ್ ಖಾದಿರ್ K, ಮಾಲಕರು ಹಿಂದೂಸ್ತಾನ್ ಬಾವಾ ಬಿಲ್ಡರ್ಸ್. ಇವರಿಗೂ ಕೂಡ ನಮ್ಮ ಧನ್ಯವಾದಗಳು. ಸ್ವಸಹಾಯ ಗುಂಪಿನ ನಡವಳಿ ಪುಸ್ತಕ ಬಿಡುಗಡೆ ಮಾಡಿದವರು ಶ್ರೀ ಬಾಲಕೃಷ್ಣ HN, ಠಾಣಾಧಿಕಾರಿ, ಉಳ್ಳಾಲ ಪೊಲೀಸ್ ಸ್ಟೇಷನ್. ಇವರಿಗೂ ಕೂಡ ನಮ್ಮ ಧನ್ಯವಾದಗಳು. ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ಇದರ ನಿರ್ದೇಶಕರಾದ ಶ್ರೀ K ನಾರಾಯಣ್ ಶೆಟ್ಟಿ, ಶ್ರೀ ನಾರ್ಬರ್ಟ್ ಡಿಸೋಜಾ, ಶ್ರೀ ಸಂದೇಶ್ ದಿಕಯ್ಯ ಪೂಜಾರಿ, ಶ್ರೀ ಡಾಕ್ಟರ್ ಭಾರತಿಯಾರ್, ಶ್ರೀ ಆದರ್ಶ್ KN, ಶ್ರೀಮತಿ ವಿಜಯಲಕ್ಷ್ಮಿ, ಶ್ರೀಮತಿ ಚಂದ್ರಿಕಾ ರೈ, ಶ್ರೀ ಸಂದೀಪ್ ಪೂಜಾರಿ, ಶ್ರೀಮತಿ ಸುಜೀತಾ, ಶ್ರೀ ಶಿವರಾಜ್. ಇವರೆಲ್ಲರ ಯೋಜನೆಯ ಮೂಲಕ ಈ ಸಂಘ ಗಟ್ಟಿಯಾಗಿ ತಳವೂರಿದೆ. ಅವರೆಲ್ಲರಿಗೂ ವಿಶೇಷವಾಗಿ ಧನ್ಯವಾದಗಳು. ಶಾಖಾ ಉಸ್ತುವಾರಿ ಸಮಿತಿಯ ಎಲ್ಲ ಸದಸ್ಯರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಬಂದಿರುವ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ಇದರ ಉದ್ಘಾಟನಾ ಸಮಾರಂಭದ ಮುಂಚಿತವಾಗಿ ನಮಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟು ಪ್ರೋತ್ಸಾಹ ತುಂಬಿದ ಮೊಹಮ್ಮದ್ ಪುತ್ತು ಹಾಗೂ ಅಶ್ಫಕ್, ಗ್ಲೋಬ್ ಇಂಟರ್ನ್ಯಾಷನಲ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರಿಗೆ ನಮ್ಮ ಸರ್ವ ಸದಸ್ಯರ ಪರವಾಗಿ ಕೃತಜ್ಞತೆಗಳು. ನಮ್ಮ ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಲು ಧ್ವನಿವರ್ಧಕ, ಶಾಮಿಯಾನ ಹಾಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಬಿಪಿನ್, ಚಂದ್ರಶೇಖರ್, ಸತ್ಯದುರ್ಗ ಶಾಮಿಯಾನ ಹಾಗೂ ಕೇಶವ ಆಚಾರ್ಯ ಅವರಿಗೆಲ್ಲ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಇಷ್ಟು ಹೊತ್ತು ವಿಶೇಷವಾಗಿ ನಿರೂಪಣೆ ಮಾಡಿದ ದೀಪಕ್ ಅಡ್ಯಾರ್
ಅವರಿಗೂ ಕೂಡ ವಂದನೆಗಳು. ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ಇದರ ಉದ್ಘಾಟನೆ ಸಮಾರಂಭಕ್ಕೆ ನಮ್ಮ ಮೇಲೆ ಪ್ರೀತಿ ಇಟ್ಟು ಶುಭ ಹಾರೈಸಲು ಬಂದಿರುವ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಒನ್ಸ್ ಅಗೇನ್. ನಾಬರ್ಟ್ ಡಿಸೋಜ್ ಅವರು ವೇದಿಕೆಗೆ ಬಂದೊಂದು ಮೊಮೆಂಟ್ ತೆಗೆದುಕೊಳ್ಬೇಕು ನಮ್ಮ ಎಲ್ಲ ಗೆಸ್ಟಿನವರ ಮುಖಾಂತರ. ಸಂದೇಶ್ ಡಿ ಕಯ್ಯ ಪೂಜಾರಿ ಅವರು ಕೂಡ ವೇದಿಕೆಗೆ ಬರಬೇಕು. ಡಾಕ್ಟರ್ ಭಾರತಿ ಆರ್ ಅವರು ಬರಬೇಕು. ಆದರ್ಶ್, ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್, ಶ್ರೀಮತಿ ಚಂದ್ರಿಕಾ ಮೇಡಮ್, ಶ್ರೀಮತಿ ಸುಜಿತಾ, ಶ್ರೀ ಶಿವರಾಜ. ಅದೇ ರೀತಿ ನಮ್ಮ ಶಾಖಾ ಉಸ್ತುವಾರಿಗೆ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಲ್ಲ ರೀತಿಯಲ್ಲಿ ನಮ್ಮ ಸಹಕಾರಿ ಸಂಘಕ್ಕೆ. ಅವರು ಕೂಡ ವೇದಿಕೆಗೆ ಬಂದು ಒಂದು ನೆನಪಿನ ಕಾಣಿಕೆಯನ್ನು ಪಡೆದುಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಚಂದ್ರಹಾಸ್ ಪಿಳಿಕೂರ್ ಅವರು, ಜೋಸಿ ಪೌಲ್ ಇವರು ಕೂಡ ತುಂಬ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಶಾಖಾ ಉಸ್ತುವಾರಿ ಸಮಿತಿಯವರು. ಅದೇ ರೀತಿ ಶ್ರೀ ಗಣೇಶ್ ಪೂಜಾರಿ ಅವರು ಕೂಡ ನಮ್ಮ ವೇದಿಕೆಗೆ ಬಂದು, ಶ್ರೀಮತಿ ವಾಣಿಗೌಡ, ಶ್ರೀಮತಿ ವೀಣಾ ಲತೀಶ್ ಅವರು ಕೂಡ ವೇದಿಕೆಗೆ ಬಂದು ಒಂದು ಮೊಮೆಂಟವನ್ನು ಪಡೆದುಕೊಳ್ಬೇಕು. ಅದೇ ರೀತಿ ನಮಗೆ ತುಂಬ ರೀತಿಯಲ್ಲಿ ಸಹಕರಿಸಿದವರು ಇಲ್ಲಿ ರಾಜೇಶ್ ಉಚ್ಚಿಲ್ ಅವರು ಕೂಡ ವೇದಿಕೆಗೆ ಬಂದು ಸಹಕರಿಸಬೇಕು. ಧನ್ರಾಜ್ ಅವರು ನಮ್ಮ ದಿವ್ಯಜ್ಯೋತಿ ಸೊಸೈಟಿಯ ಅಸಿಸ್ಟೆಂಟ್ ಸಿ ಯು ಆಗಿದ್ದಾರೆ. ಅವರು ಕೂಡ ಬಂದು ಒಂದು ವೇದಿಕೆಗೆ ಮೊಮೆಂಟ್ ತಗೊಳ್ಳೋದು. ಹಿತೇಶ್ ಅವರೊಂದು ವೇದಿಕೆಗೆ ಬಂದು ಒಂದು ನೆನಪಿನ ಕಾಣಿಕೆಯನ್ನು ಪಡೆದುಕೊಳ್ಬೇಕು ನಮ್ಮ ಒಂದು ಸಹಕಾರಿ ಸಂಘದ ಪರವಾಗಿ. ಅದೇ ರೀತಿ ಚಂದ್ರಶೇಖರ್ ಅವರು ಕೂಡ ಒಂದು ಸಹಕಾರಿ ಸಂಘದ ನಿರ್ದೇಶಕರು. ಚಂದ್ರಶೇಖರ್ AS ಅವರು ಒಂದು ಬಂದು ವೇದಿಕೆಗೆ ಒಂದು ಮೆಮೌಂಟನ್ನು ಪಡೆದುಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮಗೆ ತುಂಬ ಒಂದು ಕಟ್ಟಡವನ್ನು ನಮಗೆ ಕೊಟ್ಟವರು, ನಮ್ಮ ಸಹಕಾರಿ ಸಂಘದ ಕಟ್ಟಡಕ್ಕೆ ಅವರು ಒಂದು ಅಡ್ವಾನ್ಸ್ ಕೂಡ ನಮಗೆ ಜಾಸ್ತಿ ತೆಗೆದುಕೊಳ್ಳದೆ ಮತ್ತು ಕಡಿಮೆ ಒಂದು ಇದರಲ್ಲಿ ಬಾಡಿಗೆಯಲ್ಲಿ ನಮಗೆ ಒಂದು ಈ ಸಹಕಾರ ಸಂಘವನ್ನು ನಡೆಸಲಿಕ್ಕೆ ಒಂದು ತುಂಬ ಸಹಕಾರ ಕೊಟ್ಟ ನಮ್ಮ ಮಾಲಕರವರು ಮೊಹಮ್ಮದ್ ಬುತ್ತು ಅವರು ಕೂಡ ನಮ್ಮ ವೇದಿಕೆಗೆ ಬಂದು ಒಂದು ಮೊಮೆಂಟನ್ನು ಪಡೆದುಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅವರ ಪರವಾಗಿ ಚಂದ್ರಹಾಸ್ ಪಿಳಿಕೂರು ಅವರ ಇದನ್ನು ಪಡೆದುಕೊಳ್ಳಿ. ಲತೀಶ್ ಅವರೊಂದು ಮೊಮೆಂಟನ್ನು ಪಡೆದುಕೊಳ್ಳಿ. ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಸರ್. ತುಂಬ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಾತೃಭೂಮಿ ಸಹಕಾರಿ ಸಂಘದ ನಮ್ಮ ಯೋಗೀಶ್ ಅವರೊಂದು ಬರಬೇಕು. ನಮ್ಮ ಚಂದ್ರಹಾಸ್ ಸರ್ ಒಂದು ನೆನಪಿನ ಕಾಣಿಕೆಯನ್ನು ಪಡೆದುಕೊಳ್ಬೇಕು. ಇವರು ಕೂಡ ಪ್ರತ್ಯಕ್ಷ ಪರೋಕ್ಷವಾಗಿ ತುಂಬ ರೀತಿ ಸಹಕರಿಸಿದ್ದಾರೆ. ನಮ್ಮ ಮಾಧ್ಯಮ ಮಿತ್ರರು ಇಲ್ಲಿ ನಮಗೆ ವಿದ್ಯಾಧರ್ ಶೆಟ್ಟಿ ಸರ್, ಹೊಸಕೂರಲ್ ಮಾಧ್ಯಮ ವಿದ್ಯಾಧರ್ ಶೆಟ್ಟಿ ಅವರು ಕೂಡ ಒಂದು, ನಮ್ಮ ಫೋಟೋಗ್ರಾಫರ್ ಗಣೇಶ್ ಶೆಟ್ಟಿ ಅವರು ಒಂದು ನೆನಪಿನ ಕಾಣಿಕೆಯನ್ನು ತೆಗೆದುಕೊಳ್ಬೇಕು. ಇವತ್ತು ಬಿಸು ಪರ್ವದ ಒಂದು ದಿನ ಆದ ಕಾರಣ ತುಂಬ ಜನ ನಮಗೆ ಸಹಕರಿಸಿದವರು ಬರಲಿಕ್ಕೆ ಕಾರಣಾಂತರದಿಂದ ಬರಲಿಕ್ಕೆ ಆಗಲಿಲ್ಲ. ಸೊ ಅವರಿಗೆ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ. ಹಬ್ಬಕ್ಕ TV ಅವರೊಂದು ನೆನಪಿನ ಕಾಣಿ, ಹಬ್ಬಕ್ಕ TV ಅವರು ಕೂಡ ನಮಗೆ ಇಲ್ಲಿ ಸಹಕಾರ ನೀಡ್ತಾ ಇದ್ದಾರೆ. ಸೊ ಅವರು ಕೂಡ ನಮಗೆ ಬಂದು ಒಂದು ನೆನಪಿನ ಕಾಣಿಕೆಯನ್ನು ಪಡೆದುಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮಗೆ ಸೌಂಡ್ ಸಿಸ್ಟಮನ್ನು ಚೆನ್ನಾಗಿ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡಲಿಕ್ಕೆ ಸಹಕರಿಸಿದವರು ಕೂಡ ಒಂದು ವೇದಿಕೆಗೆ ಒಂದು ಮೊಮೆಂಟನ್ನು ಪಡೆದುಕೊಳ್ಳಿ.
ನಮಗೆ ಶಬ್ದದ ಮುಖಾಂತರ ಒಂದು ಒಳ್ಳೆ ರೀತಿಯಲ್ಲಿ ಚೆಂಡೆಯನ್ನು ಬಾರಿಸಿಕೊಟ್ಟದಂಥ ಅವರ ಒಂದು ಕ್ಯಾಪ್ಟನ್ ಒಂದು ಬಂದು ನಮ್ಮ ವೇದಿಕೆಗೆ ಅವರು ಒಳ್ಳೆ ರೀತಿ ಅವರು ಚೆಂಡೆಯನ್ನು ಇದು ಮಾಡಿಕೊಟ್ಟಿದ್ದಾರೆ, ನುಡಿಸಿದ್ದಾರೆ. ಶಾಮ್ಯಾನ ಹಾಕಿ ನಮಗೆ ಇದು ನೆರಳನ್ನು ನೀಡಿದ್ದಾರೆ ಒಳ್ಳೆ ರೀತಿಯಲ್ಲಿ. ಅವರು ಕೂಡ ಒಂದು ವೇದಿಕೆಗೆ ಬಂದೊಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ದಯಮಾಡಿ ಎಲ್ಲರೂ ನಮಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲರೂ ಸಹಕಾರ ನೀಡಿದ್ದೀರಿ. ಇಲ್ಲಿ ಬಂದಿದ್ದವರೆಲ್ಲರೂ ಕೂಡ ದಯಮಾಡಿ ಹೆಸರು ನಿಮ್ಮನ್ನು ಕರೀಲಿಲ್ಲ ಅಂತ ಬಿಟ್ಟೋಗಿದ್ರೆ ಕ್ಷಮಿಸಿ. ತುಂಬ ಧನ್ಯವಾದಗಳು ಎಲ್ಲರೂ ನೀವು ಸಹಕಾರ ನೀಡಿದ್ದಕ್ಕಾಗಿ. ನಮ್ಮ ಒಂದು ಟಿಫಿನ್ ವ್ಯವಸ್ಥೆ ಇದೆ ಸರ್, ಒಂದು ಮೇಲೆ ಹೋಗಿ ನಮಗೆ ದಯಮಾಡಿ ಒಂದು ಸ್ವೀಕಾರ ಮಾಡಬೇಕಂತ ನಾನು ನಿಮ್ಮ ಹತ್ರ ಅಲ್ಲಿ ಕೇಳ್ಕೊಳ್ತೇನೆ. ಒಂದು ಜ್ಯೂಸಿನ ವ್ಯವಸ್ಥೆ ಇದೆ, ದಯಮಾಡಿ ಒಂದು ಮೇಲೆ ನಮ್ಮ ಶಾಖೆಗೆ ಬಂದು ನಮ್ಮ ಶಾಖೆಗೂ ಕೂಡ ಭೇಟಿ ನೀಡಿ. ಹಾಂ.